नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने। नमस्ते सरस्वती देवी गौरवाणी प्रचारिणि निर्विशेष शून्यवादी पाश्चात्यदेशतारिणि। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्णा 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 हरे हरे, हरे राम 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 हरे हरे। ಹರೇ ಕೃಷ್ಣ. ತರಗತಿಗೆ ಬಂದಂತ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಣಾಮಗಳು ಮಾತಾಜಿ. ಪ್ರಣಾಮಗಳು ಮಾತಾಜಿ. ಹರೇ ಪ್ರಣಾಮಗಳು ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರೇಮರಾಘವ ಮಾತಾಜಿ ಪುಸ್ತಕ ಇದೆ, ಎಲ್ಲ ಓದಿ. ಓದ್ಲಾ ಮಾತಾಜಿ? ಶಾಲ್ವನಿಗೆ ಮುಕ್ತಿ. ದಾರುಕನ ಮಗನಾದ ತನ್ನ ಸಾರಥಿಯೊಡನೆ ಮಾತನಾಡಿ ಮೃದ್ಯುಮ್ನನು ವಾಸ್ತವಿಕ ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡನು. ತನ್ನ ಬಾಯಿ ಮತ್ತು ಕೈಗಳನ್ನು ತೊಳೆದುಕೊಂಡು ಹೊಸ ಚೈತನ್ಯವನ್ನು ಪಡೆದನು. ಅಗತ್ಯವಾದ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಶಾಲ್ವನು ದಳಪತಿಯು ಇದ್ದ ಸ್ಥಳಕ್ಕೆ ತನ್ನನ್ನು ಕರೆದುಕೊಂಡು ಹೋಗುವಂತೆ ಸಾರಥಿಗೆ ಹೇಳಿದನು. ಸ್ವಲ್ಪ ಹೊತ್ತು ಮೃದ್ಯುಮ್ನನು ರಣಭೂಮಿಯಲ್ಲಿ ಇಲ್ಲದಿದ್ದಾಗ ಶಾಲ್ವನ ದಳಪತಿ ದ್ಯುಮಾನನು ಯಾದವ ಸೈನಿಕರ ಸ್ಥಾನಗಳನ್ನು ಆಕ್ರಮಿಸಿಕೊಳ್ಳುತ್ತಿದ್ದನು. ರಣರಂಗದಲ್ಲಿ ಕಾಣಿಸಿಕೊಂಡ ಪ್ರದ್ಯುಮ್ನನು ಅವನನ್ನು ಕೂಡಲೇ 8 ಬಾಣಗಳಿಂದ ಹೊಡೆದು ತಡೆದನು. 4 ಬಾಣಗಳಿಂದ ದ್ಯುಮಾನನ 4 ಕುದುರೆಗಳನ್ನು ಕೊಂದನು. 1 ಬಾಣದಿಂದ ಅವನ ಸಾರಥಿಯನ್ನು ಕೊಂದನು. ಇನ್ನೊಂದು ಬಾಣದಿಂದ ಅವನ ಬಿಲ್ಲನ್ನು 2 ಆಗಿ ಕತ್ತರಿಸಿದನು. ಮತ್ತೊಂದು ಬಾಣದಿಂದ ಅವನ ಧ್ವಜವನ್ನು ಚಿಂದಿ ಮಾಡಿ ಇನ್ನೊಂದು ಬಾಣದಿಂದ ಅವನ ತಲೆಯನ್ನು ಮುಂಡದಿಂದ ಬೇರ್ಪಡಿಸಿದನು. ಇತರ ಕಡೆಗಳಲ್ಲಿ ಗದ, ಸಾತ್ಯಕಿ ಮತ್ತು ಸಾಂಬರಂತಹ ವೀರರು ಶಾಲ್ವನ ಸೈನಿಕರನ್ನು ಕೊಲ್ಲುವುದರಲ್ಲಿ ನಿರತರಾಗಿದ್ದರು. ಶಾಲ್ವನೊಡನೆ ವಿಮಾನದಲ್ಲಿದ್ದವರು ಕಾಳಗದಲ್ಲಿ ಸತ್ತರು. ಅವರು ಸಮುದ್ರದಲ್ಲಿ ಬಿದ್ದರು. ಪ್ರತಿಯೊಂದು ಪಕ್ಷವು ಎದುರು ಪಕ್ಷವನ್ನು ಉಗ್ರವಾಗಿ ಬಡಿಯಲು ಪ್ರಾರಂಭಿಸಿತು. ಕಾಳಗವು ಭಯಂಕರವಾಗಿತ್ತು, ಅಪಾಯದಿಂದ ತುಂಬಿತ್ತು. ಯುದ್ಧವು 27 ದಿನಗಳ ಕಾಲ ನಿಲ್ಲದೆ ನಡೆಯಿತು. ದ್ವಾರಕಾ ನಗರದಲ್ಲಿ ಕಾಳಗವು ನಡೆಯುತ್ತಿದ್ದಾಗ ಕೃಷ್ಣನು ಪಾಂಡವರು ಮತ್ತು ಯುಧಿಷ್ಠಿರ ಮಹಾರಾಜನೊಡನೆ ಇಂದ್ರಪ್ರಸ್ಥದಲ್ಲಿ ಇದ್ದನು. ಶಾಲ್ವನೊಡನೆ ಕಾಳಗವು ಯುಧಿಷ್ಠಿರ ಮಹಾರಾಜನು ರಾಜಸೂಯ ಯಜ್ಞವನ್ನು ಮಾಡಿದ ನಂತರ ಮತ್ತು ಶಿಶುಪಾಲನ ವಧೆಯ ನಂತರ ನಡೆಯಿತು. ದ್ವಾರಕಾ ನಗರಕ್ಕೆ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಷ್ಟನೇ ಪೇಜು ಮಾತಾಜಿ? 575. ನಂತರ ಯಾರು? ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಶಿಶುಪಾಲ ವಧೆಯ ನಂತರ ತಾನು ಬಲರಾಮನೊಂದಿಗೆ ಹಸ್ತಿನಾಪುರದಲ್ಲಿ ತಂಗಿದ್ದಾಗ ಶಿಶುಪಾಲನ ಕಡೆಯವರು ದ್ವಾರಕೆಯ ಮೇಲೆ ಆಕ್ರಮಣ ಮಾಡಿರಬೇಕು ಎಂದು ಕೃಷ್ಣನು ಯೋಚಿಸುತ್ತಿದ್ದನು. ದ್ವಾರಕೆಯನ್ನು ತಲುಪಿದಾಗ ಇಡೀ ನಗರವು ದೊಡ್ಡ ಅಪಾಯದ ದವಡೆಯಲ್ಲಿದೆ ಎನ್ನುವುದನ್ನು ಕೃಷ್ಣನು ಕಂಡನು. ನಗರ ರಕ್ಷಣೆಗಾಗಿ ಬಲರಾಮನನ್ನು ಯುದ್ಧ ತಂತ್ರಕ್ಕೆ ಅತಿ ಮಹತ್ವವಾದ ಸ್ಥಳದಲ್ಲಿ ನಿಲ್ಲಿಸಿದನು. ತನ್ನ ಸಾರಥಿ ದಾರುಕನಿಗೆ ಹೊರಡಲು ಸಿದ್ಧವಾಗುವಂತೆ ಹೇಳಿದನು. ಕೃಷ್ಣನು, ದಾರುಕ, ದಯವಿಟ್ಟು ನನ್ನನ್ನು ಕೂಡಲೇ ಶಾಲ್ವನಿರುವ ಸ್ಥಳಕ್ಕೆ ಕರೆದುಕೊಂಡು ಹೋಗು. ಶಾಲ್ವನು ಬಹು ಬಲಶಾಲಿಯಾದ ಮತ್ತು ನಿಗೂಢವಾದ ಮನುಷ್ಯ ಎನ್ನುವುದು ನಿನಗೆ ತಿಳಿದಿರಬಹುದು. ಅವನ ವಿಷಯದಲ್ಲಿ ಸ್ವಲ್ಪವೂ ಭಯಪಡಬೇಡ ಎಂದನು. ಕೃಷ್ಣನು ಅಪ್ಪಣೆ ಕೊಡುತ್ತಲೇ ದಾರುಕನು ಅವನನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಶಾಲ್ವನಿದ್ದ ಸ್ಥಳಕ್ಕೆ ರಥವನ್ನು ವೇಗವಾಗಿ ನಡೆಸಿದನು. ಹರೇ ಕೃಷ್ಣ ಮಾತಾಜಿ. ಇದೊಂದು ಪ್ಯಾರ ಓದಿ ಮಾತಾಜಿ. ಕೃಷ್ಣನ ರಥಕ್ಕೆ ಗರುಡನ ಚಿತ್ರವಿದ್ದ ಧ್ವಜವಿತ್ತು. ಯಾದವ ಸೈನಿಕರು ಮತ್ತು ಯೋಧರು ಧ್ವಜವನ್ನು ನೋಡುತ್ತಲೇ ಕೃಷ್ಣನು ರಣರಂಗಕ್ಕೆ ಬಂದಿದ್ದಾನೆ ಎಂದು ಅವರಿಗೆ ಅರ್ಥವಾಯಿತು. ಈ ಹೊತ್ತಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಶಾಲ್ವನ ಸೈನಿಕರೆಲ್ಲ ಸತ್ತಿದ್ದರು. ಕೃಷ್ಣನು ರಣಭೂಮಿಗೆ ಬಂದಿದ್ದಾನೆ ಎನ್ನುವುದನ್ನು ಕಂಡ ಶಾಲ್ವನು ದೊಡ್ಡ ಬಹು ಬಲಶಾಲಿಯಾದ ಅಸ್ತ್ರವೊಂದನ್ನು ಬಿಟ್ಟನು. ಅದು ಬಹು ದೊಡ್ಡ ಶಬ್ದವನ್ನು ಮಾಡುತ್ತಾ ಧೂಮಕೇತುವಿನಂತೆ ಆಕಾಶದಲ್ಲಿ ಹಾರಿತು. ಅದೆಷ್ಟು ಪ್ರಕಾಶವಾಗಿತ್ತೆಂದರೆ ಇಡೀ ಆಕಾಶವು ಅದರ ಬೆಳಕಿನಿಂದ ತುಂಬಿ ಹೋಗಿತ್ತು. ಆದರೆ ಕೃಷ್ಣನು ಕಾಣಿಸಿಕೊಳ್ಳುತ್ತಲೇ ಅವನು ತನ್ನ ಬಾಣವನ್ನು ಬಿಟ್ಟು ಅಸ್ತ್ರವನ್ನು 100,000 ಸಾವಿರಾರು ತುಂಡುಗಳನ್ನಾಗಿ ಮಾಡಿದನು. ಕೃಷ್ಣನು ಶಾಲ್ವನ ಮೇಲೆ 16 ಬಾಣಗಳನ್ನು ಬಿಟ್ಟನು. ಶುಭ್ರ ಆಕಾಶದಲ್ಲಿ ಸೂರ್ಯಪ್ರಭೆಯ ಅಸಂಖ್ಯಾತ ಅಣುಗಳಿಂದ ಇಡೀ ಆಕಾಶವನ್ನು ಆಕ್ರಮಿಸುವಂತೆ ತನ್ನ ಬಾಣಗಳಿಂದ ಕೃಷ್ಣನು ವಿಮಾನದ ಮೇಲೆ ಆಕ್ರಮಣ ಮಾಡಿ
ನಾಶ ಮಾಡಿದನು. ಪ್ರಭುವು ತನ್ನ ಬಿಲ್ಲನ್ನು ಧರಿಸಿದ್ದ ಎಡಭಾಗಕ್ಕೆ ಶಾಲ್ವನು ಉಗ್ರ ಪೆಟ್ಟನ್ನು ಕೊಟ್ಟನು. ಇದರಿಂದ ಶಾರ್ಗ್ನ ಧನಸ್ಸು ಕೃಷ್ಣನ ಕೈಯಿಂದ ಬಿದ್ದಿತು. ಬಿಲ್ಲು ಬಿದ್ದದ್ದು ಆಶ್ಚರ್ಯಕರವಾಗಿತ್ತು. ಶಾಲ್ವ ಮತ್ತು ಕೃಷ್ಣರ ನಡುವಿನ ಕಾಳಗವನ್ನು ನೋಡುತ್ತಿದ್ದ ಮಹಾಪುರುಷರಿಗೆ ಮತ್ತು ದೇವತೆಗಳಿಗೆ ಕಳವಳವಾಯಿತು. ಅವರು ಅಯ್ಯೋ ಅಯ್ಯೋ ಎಂದು ಉದ್ಗರಿಸಲು ಪ್ರಾರಂಭಿಸಿದರು. ಹರೇ ಕೃಷ್ಣ ಮಾತಾಜಿ. ಓದ್ನ ಮಾತಾಜಿ, ಪುಸ್ತಕ ಧನ್ಯವಾದಗಳು. ಇದೆ. ಓದ್ಲಿಯಾ? ಪುಸ್ತಕ ಇದೆ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದ್ಲಿಯಾ? ಓದ್ ಗಾಯತ್ರಿ ಮಾತಾಜಿ ಹಾ ಬುಕ್ ಇದೆಯಾ ಮಾತಾಜಿ? ಇದು ಇದೆ ಓದಿ ಮಾತಾಜಿ, ಓದ್ತೀನಿ ಮಾತಾಜಿ. ಓದಿ. ಶಾಲ್ವನು ತಾನು ವಿಜಯಿಯಾದ ಎಂದು ಭಾವಿಸಿದನು. ಗರ್ಜಿಸುತ್ತಾ ಕೃಷ್ಣನಿಗೆ ಹೀಗೆ ಹೇಳಿದನು: ನೀಚ ಕೃಷ್ಣ, ನೀನು ನಮ್ಮೆದುರಿಗೆ ರುಕ್ಮಿಣಿಯನ್ನು ಬಲಾತ್ಕಾರವಾಗಿ ಅಪಹರಿಸಿದೆ. ನೀನು ನನ್ನ ಸ್ನೇಹಿತ ಶಿಶುಪಾಲನನ್ನು ದಿಗ್ಭ್ರಾಂತಗೊಳಿಸಿ ರುಕ್ಮಿಣಿಯನ್ನು ನೀನೇ ಮದುವೆಯಾದೆ. ಯುಧಿಷ್ಠಿರ ಮಹಾರಾಜನ ರಾಜಸೂಯ ಯಜ್ಞದ ಮಹಾಸಭೆಯಲ್ಲಿ ನನ್ನ ಸ್ನೇಹಿತ ಶಿಶುಪಾಲನಿಗೆ ಸ್ವಲ್ಪ ವಿಸ್ಮರಣೆಯಾದಾಗ ನೀನು ಆ ಅವಕಾಶ ಬಳಸಿಕೊಂಡು ಅವನನ್ನು ಕೊಂದೆ. ನೀನು ಬಹುದೊಡ್ಡ ಯೋಧ, ನಿನ್ನನ್ನು ಯಾರು ಗೆಲ್ಲಲಾರರು ಎಂದು ಎಲ್ಲರೂ ಭಾವಿಸುತ್ತಾರೆ. ಈಗ ನೀನು ನಿನ್ನ ಶಕ್ತಿಯನ್ನು ತೋರಿಸಬೇಕು. ನೀನು ಇನ್ನೊಮ್ಮೆ ನನ್ನ ಮುಂದೆ ನಿಂತಿದ್ದರೆ ನನ್ನ ಹರಿತವಾದ ಬಾಣಗಳಿಂದ ಹಿಂದಿರುಗಲಾರದ ಸ್ಥಳಕ್ಕೆ ನಿನ್ನನ್ನು ಕಳುಹಿಸುತ್ತೇನೆ. ಈ ಮಾತುಗಳಿಗೆ ಕೃಷ್ಣನು ಹೀಗೆ ಉತ್ತರ ಹೇಳಿದನು: ಮೂರ್ಖ ಶಾಲ್ಯ, ನೀನು ಅಸಂಬದ್ಧವಾಗಿ ಮಾತನಾಡುತ್ತಿದ್ದೀನಿ. ಸಾವಿನ ಕ್ಷಣವು ಈಗಾಗಲೇ ನಿನ್ನ ತಲೆಯ ಮೇಲಿದೆ ಎನ್ನುವುದು ನಿನಗೆ ತಿಳಿಯದು. ಶೂರರಾದವರು ಹೆಚ್ಚು ಮಾತನಾಡುವುದಿಲ್ಲ, ತಮ್ಮ ಧೀರ ಕಾರ್ಯಗಳಿಂದ ತಮ್ಮ ಶಕ್ತಿಯನ್ನು ತೋರಿಸಿಕೊಡುತ್ತಾರೆ. ಹೀಗೆ ಹೇಳಿ ಕೃಷ್ಣನು ತನ್ನ ಗದೆಯಿಂದ ಶಾಲ್ವನ ಗ್ರೀವಾಸ್ಥಿತಿಗೆ ಬಲವಾಗಿ ಪೆಟ್ಟುಕೊಟ್ಟನು. ಇದರಿಂದ ಶಾಲ್ವನು ರಕ್ತಕಾರುತ್ತ ತಡೆಯಲಾಗದ ಚಳಿಯಿಂದ ಕುಸಿದು ಬೀಳುವಂತೆ ಗಡನೆ ನಡಗುತ್ತಿದ್ದನು. ಆದರೆ ಕೃಷ್ಣನು ಮತ್ತೆ ಹೊಡೆಯುವ ಮೊದಲೇ ಶಾಲ್ವನು ತನ್ನ ನಿಗೂಢ ಶಕ್ತಿಯನ್ನು ಬಳಸಿ ಕಣ್ಮರೆಯಾದನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಬೀವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಕೆಲವು ಕ್ಷಣಗಳಲ್ಲಿ ಒಬ್ಬ ನಿಗೂಢ ಅಪರಿಚಿತ ಮನುಷ್ಯನು ಕೃಷ್ಣನ ಮುಂದೆ ಬಂದು ನಿಂತನು. ಗಟ್ಟಿಯಾಗಿ ಅಳುತ್ತಾ ಅವನು ಪ್ರಭುವಿನ ಚರಣ ಕಮಲಗಳಿಗೆ ಎರಗಿ ಹೀಗೆ ಹೇಳಿದನು: ನೀನು ನಿನ್ನ ತಂದೆ ವಸುದೇವನ ಅತ್ಯಂತ ಪ್ರೀತಿಯ ಮಗನಾದದ್ದರಿಂದ ಶಾಲ್ವನು ನಿನ್ನ ತಂದೆಯನ್ನು ಬಂಧಿಸಿ ಬಲಾತ್ಕಾರದಿಂದ ಕರೆದುಕೊಂಡು ಹೋಗಿದ್ದಾನೆ ಎನ್ನುವ ದುರದೃಷ್ಟದ ಸುದ್ದಿಯನ್ನು ಹೇಳಲು ನಿನ್ನ ತಾಯಿ ದೇವಕಿಯು ನನ್ನನ್ನು ಕಳುಹಿಸಿದ್ದಾಳೆ. ಕಟುಕನಾದವನು ನಿರ್ದಯವಾಗಿ ಪ್ರಾಣಿಯನ್ನು ಕೆಳೆದುಕೊಂಡು ಹೋಗುವಂತೆ ಅವನು ವಸುದೇವನನ್ನು ಎಳೆದುಕೊಂಡು ಹೋದನು. ಅಪರಿಚಿತನಿಂದ ಈ ದುರದೃಷ್ಟದ ಸುದ್ದಿಯನ್ನು ಕೇಳಿದಾಗ ಕೃಷ್ಣನು ಸಾಮಾನ್ಯ ಮನುಷ್ಯನಂತೆ ತಳಮಳಗೊಂಡನು. ಅವನ ಮುಖದಲ್ಲಿ ದುಃಖವು ಕಾಣಿಸುತ್ತಿತ್ತು. ಮನಕರುಗುವ ಧ್ವನಿಯಲ್ಲಿ ಅವನು ಹೀಗೆ ಗಟ್ಟಿಯಾಗಿ ಹೇಳಿದನು: ಅದು ಹೇಗೆ ಸಾಧ್ಯ? ನನ್ನ ಅಣ್ಣ ಬಲರಾಮನು ಅಲ್ಲಿದ್ದಾನೆ. ಯಾರೂ ಬಲರಾಮನನ್ನು ಸೋಲಿಸಲಾರರು. ದ್ವಾರಕಾ ನಗರವು ಅವನ ರಕ್ಷಣೆಯಲ್ಲಿದೆ. ಅವನು ಸದಾ ಜಾಗರೂಕನಾಗಿರುತ್ತಾನೆ ಎಂದು ನನಗೆ ಗೊತ್ತು. ಶಾಲ್ವನು ನಗರವನ್ನು ಪ್ರವೇಶಿಸಿ ನನ್ನ ತಂದೆಯನ್ನು ಹಾಗೆ ಸೆರೆ ಹಿಡಿಯಲು ಹೇಗೆ ಸಾಧ್ಯ? ಅವನು ಹೇಗೆ ಇರಲಿ? ಶಾಲ್ವನ ಶಕ್ತಿಯು ಮಿತವಾದದ್ದು. ಆದ್ದರಿಂದ ಅವನು ಬಲರಾಮನ ಬಲವನ್ನು ಸೋಲಿಸಿ ಮನುಷ್ಯನು ವರ್ಣಿಸುವಂತೆ ನನ್ನ ತಂದೆಯನ್ನು ಬಂಧಿಸಿ ತೆಗೆದುಕೊಂಡು ಹೋಗುವುದು ಹೇಗೆ ಸಾಧ್ಯ? ಅಯ್ಯೋ, ವಿಧಿಗೆ ಬಹುಶಕ್ತಿ ಇದೆ. ಕೃಷ್ಣನು ಹೀಗೆ ಯೋಚಿಸುತ್ತಿದ್ದಾಗ ಶಾಲ್ವನು ಅವನ ಮುಂದೆ ಅವನ ತಂದೆ ವಸುದೇವನನ್ನೇ ಹೋಲುತ್ತಿದ್ದ ಬಂಧಿಸಿ ತಂದನು. ಇವೆಲ್ಲ ಶಾಲ್ವನ ಮಾಯಾಶಕ್ತಿಯ ಸೃಷ್ಟಿಗಳು. ಶಾಲ್ವನು ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಜಯಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ. ಶಾಲ್ವನು ಕೃಷ್ಣನಿಗೆ ಹೀಗೆ ಹೇಳಿದನು: ನೀಚ ಕೃಷ್ಣ, ನೋಡು, ಇವನು ನಿನ್ನನ್ನು ಪಡೆದ ತಂದೆ. ಅವನ ದಯೆಯಿಂದಲೇ ನೀನು ಈಗಲೂ ಬದುಕಿದ್ದೀಯೆ. ನಾನು ನಿನ್ನ ತಂದೆಯನ್ನು ಹೇಗೆ ಕೊಲ್ಲುತ್ತೇನೆ ನೋಡು. ನಿನಗೆ ಶಕ್ತಿ ಇದ್ದರೆ ಅವನನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸು. ಕೃಷ್ಣನಿಗೆ ಹೀಗೆ ಹೇಳಿ ಮಾಯಾ ಮಂತ್ರ ಮಾಟಗಾರ ಶಾಲ್ವನು ನಕಲಿ ವಸುದೇವನ ತಲೆಯನ್ನು ಕತ್ತರಿಸಿದನು. ಅನಂತರ ಸಂಕೋಚವಿಲ್ಲದೆ ಅವನ ಮೃತ ದೇಹವನ್ನು ತೆಗೆದುಕೊಂಡು ತನ್ನ ವಿಮಾನವನ್ನು ಹತ್ತಿದನು. ಕೃಷ್ಣನು ಸ್ವಯಂ ಪೂರ್ಣನಾದ ದೇವೋತ್ತಮ ಪರಮ ಪುರುಷ. ಆದರೂ ಅವನು ಮನುಷ್ಯನ ಗಾತ್ರವನ್ನು ನಿರ್ವಹಿಸುತ್ತಾ ಇದ್ದುದರಿಂದ
ಅವನು ವಾಸ್ತವವಾಗಿಯೂ ತಂದೆಯನ್ನು ಕಳೆದುಕೊಂಡವನಂತೆ ಒಂದು ಕ್ಷಣ ಮಂಕಾದನು. ಆದರೆ ಮರುಕ್ಷಣದಲ್ಲಿ ತನ್ನ ತಂದೆಯ ಬಂಧನ ಮತ್ತು ಕೊಲೆಗಳು ಶಾಲ್ವನು ಮಾಯಾಸುರನಿಂದ ಕಲಿತಿದ್ದ ಮಾಯಾವಿದ್ಯೆಯ ಪ್ರದರ್ಶನಗಳು ಎಂದು ಅವನಿಗೆ ಅರ್ಥವಾಯಿತು. ಸರಿಯಾದ ಪ್ರಜ್ಞೆಯನ್ನು ತಂದುಕೊಂಡು ಅವನು ವಾಸ್ತವವಾಗಿ ದೂತನೂ ಇಲ್ಲ, ತನ್ನ ತಂದೆಯ ತಲೆಯೂ ಇಲ್ಲ, ಆದರೆ ಶಾಲ್ವನು ತನ್ನ ವಿಮಾನದಲ್ಲಿ ಹೊರಟು ಹೋಗಿದ್ದ, ಅದು ಆಕಾಶದಲ್ಲಿ ಹಾರಾಡುತ್ತಿವೆ ಎಂದು ಅರ್ಥ ಮಾಡಿಕೊಂಡನು. ಶಾಲ್ವನನ್ನು ಕೊಲ್ಲುವುದು ಹೇಗೆ ಎಂದು ಯೋಚಿಸಲು ಪ್ರಾರಂಭಿಸಿದನು. ಅದಕ್ಕೆ ಹರೇ ಕೃಷ್ಣ ಮಾತಾಜಿ ಮುಂದೆ ಓದ್ಲಾ? ಎರಡೆರಡು ಪ್ಯಾರ ಓದಿ. ಅಧಿಕಾರದಿಂದ ಮಾತನಾಡಬಲ್ಲವರಲ್ಲಿ ಮತ್ತು ಸಾಧು ಸಂತರಲ್ಲಿ ಕೃಷ್ಣನ ಪ್ರತಿಕ್ರಿಯೆಯು ವಾದ ವಿವಾದದ ವಸ್ತುವಾಗಿದೆ. ದೇವೋತ್ತಮ ಪರಮ ಪುರುಷನು ಎಲ್ಲ ಶಕ್ತಿ ಮತ್ತು ಜ್ಞಾನಗಳ ಆಗರವಾದ ಕೃಷ್ಣನು ಹೀಗೆ ಗೊಂದಲದಲ್ಲಿ ಬಿದ್ದುದು ಹೇಗೆ? ಅಳು, ದುಃಖ ಮತ್ತು ಗೊಂದಲ ಇವುಗಳೆಲ್ಲ ಬದ್ಧಾತ್ಮಗಳಾಗಿರುವ ಮನುಷ್ಯರ ಲಕ್ಷಣಗಳು. ಆದರೆ ಜ್ಞಾನ, ಶಕ್ತಿ ಮತ್ತು ಶ್ರೀಮಂತಿಕೆಗಳನ್ನು ತುಂಬಿಕೊಂಡಿರುವ ಪರಮ ಪುರುಷನಿಗೆ ಈ ಸಂಗತಿಗಳಿಂದ ಕಳವಳವಾಗುವುದು ಹೇಗೆ? ವಾಸ್ತವವಾಗಿ ಶಾಲ್ವನ ಮಾಯಾಮಂತ್ರಗಳಿಂದ ಕೃಷ್ಣನ ಮನಸ್ಸನ್ನು ತಪ್ಪು ಹಾದಿಯಲ್ಲಿ ಹಿಡಿಯಿತೆನ್ನುವುದು ಸಾಧ್ಯವೇ ಇಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ರತ್ನ ಮಾತಾಜಿ ಓದ್ತೀರಾ? ರತ್ನ ಮಾತಾಜಿ ಓದ್ತೀರಾ? ರೇಖಾ ಬಂಗೇರ ಮಾತಾಜಿ ಓದಿ. ಓದ್ಲಾ ಮಾತಾಜಿ? ಓದಿ. ಎಲ್ಲಿ ತಾನು ತೋರಿಸಿದ ಮಾತಾಜಿ ಮನುಷ್ಯನ ಪಾತ್ರವನ್ನು ಆಯ್ತು ಮಾತಾಜಿ. ಮನುಷ್ಯನ ಪಾತ್ರವನ್ನು ನಿರ್ವಹಿಸುತ್ತಿದ್ದ ತನ್ನ ಲೀಲೆಯನ್ನು ಅವನು ತೋರಿಸುತ್ತಿದ್ದನು. ಕೃಷ್ಣನ ಚರಣ ಕಮಲಗಳ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾಗಿ ಆ ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರದ ಅತಿ ಶ್ರೇಷ್ಠ ಪರಿಪೂರ್ಣತೆಯನ್ನು ಸಾಧಿಸುವ ಮಹಾಸಾಧು ಸಂತರು, ಋಷಿಗಳು ಬದುಕಿನ ದೈಹಿಕ ಕಲ್ಪನೆ ದಿಗ್ಗಮೆಯನ್ನು ಮೀರಿದ್ದಾರೆ. ಕೇಳುದಿಲ್ಲ ಮಾತಾಜಿ, ನಿಮ್ಗೆ ಕೇಳ್ತದಾ? ಇಲ್ಲ ಮಾತಾಜಿ. ಕೇಳಲ್ವಾ ಮಾತಾಜಿ? ಇಲ್ಲ, ಸ್ವಲ್ಪ ಈಗ network ನೀವು slow ಈಗ ಇದೆ. ಮಾತನಾಡಿದ್ದು ಕೇಳ್ತದೆ. ಇಲ್ಲೇ ಬಂದು ಓದಿ. ಇಲ್ಲ ಕೊಡಿ ಇಲ್ಲ, ಕಟ್ ಇಲ್ಲ ಮಾತಾಜಿ, ಕಟ್ ಬೇಡ, ಅರ್ಥ ಕೊಡಿ ಆಗುದಿಲ್ಲ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬೇರೆ ಯಾರು ಕೊಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ನಾನು ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಮಾತಾಜಿ, ನನ್ನ ಹೆಸರು ಕರೆದಿದ್ದೀರಲ್ಲ? ಮನುಷ್ಯನ ಓದಿ ಮಾತಾಜಿ. ರೇಖಾ ಮಾತಾಜಿ ಓದಿ. ಹಾ ಮಾತಾಜಿ. ಮನುಷ್ಯನ ಪಾತ್ರವನ್ನು ನಿರ್ವಹಿಸುತ್ತಾ ತನ್ನ ಲೀಲೆಯನ್ನು ಅವನು ತೋರಿಸುತ್ತಿದ್ದನು. ಕೃಷ್ಣನ ಚರಣ ಕಮಲಗಳ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾಗಿ ಆ ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರದ ಅತಿ ಶ್ರೇಷ್ಠ ಪರಿಪೂರ್ಣತೆಯನ್ನು ಸಾಧಿಸಿದ ಮಹಾ ಸಾಧು ಸಂತರು, ಋಷಿಗಳು ಬದುಕಿನ ದೈಹಿಕ ಕಲ್ಪನೆಯ ದಿಗ್ಭ್ರಮೆಗಳನ್ನು ಮೀರಿದ್ದಾರೆ. ಅಂತಹ ಸಾಧು ಸಂತರ ಜೀವನದ ಅಂತಿಮ ಗುರಿಯೇ ಕೃಷ್ಣ. ಹೀಗಿರುವಾಗ ಶಾಲ್ವನ ನಿಗೂಢ ಮಾಟ ಮಂತ್ರಗಳಿಂದ ಕೃಷ್ಣನು ಭ್ರಾಂತನಾಗುವುದು ಹೇಗೆ? ಇದರ ನಿರ್ಣಯವೆಂದರೆ ಕೃಷ್ಣನ ದಿಗ್ಭ್ರಾಂತಿಯು ಅವನ ಪರಮ ಪುರುಷತ್ವದ ಇನ್ನೊಂದು ಶ್ರೀಮಂತಿಕೆ. ತಾನು ತೋರಿಸಿದ ಮಾಯಾರೂಪಗಳಿಂದ ಕೃಷ್ಣನಿಗೆ ದಿಗ್ಭ್ರಮೆಯಾಗಿದೆ ಎಂದು ಭಾವಿಸಿದ ಶಾಲ್ವನು ಉತ್ಸಾಹಗೊಂಡು ಪ್ರಭುವಿನ ಮೇಲೆ ಬಾಣಗಳ ಸುರಿಮಳೆಯನ್ನೇ ಸುರಿಸಿ ಇನ್ನೂ ಹೆಚ್ಚಿನ ಶಕ್ತಿ ಚೈತನ್ಯಗಳಿಂದ ಆಕ್ರಮಣ ಮಾಡಲು ಪ್ರಾರಂಭಿಸಿದನು. ಆದರೆ ಶಾಲ್ವನ ಉತ್ಸಾಹವನ್ನು ಬೆಂಕಿಯಲ್ಲಿ ಬೀಳುವ ಪತಂಗಗಳ ವೇಗವಾದ ಮುನ್ನಡೆಗೆ ಹೋಲಿಸಬಹುದು. ಅರಿವಿಗೆ ಮೀರಿದ ಶಕ್ತಿಯಿಂದ ಕೃಷ್ಣನು ಬಾಣಗಳಿಂದ ಹೊಡೆದು ಶಾಲ್ವನನ್ನು ಗಾಯಗೊಳಿಸಿದನು. ಅವನ ಕವಚ, ಬಿಲ್ಲು ಮತ್ತು ಕಿರೀಟ ಎಲ್ಲವೂ ಚೂರಾದವು. ಕೃಷ್ಣನ ಗದೆಯ ಒಂದು ಪ್ರಬಲ ಹೊಡೆತಕ್ಕೆ ಶಾಲ್ವನ ಅಸಾಧಾರಣ ವಿಮಾನವು ಚೂರಾಗಿ ಸಮುದ್ರದಲ್ಲಿ ಬಿದ್ದಿತು. ಶಾಲ್ವನು ಬಹು ಎಚ್ಚರಿಕೆಯಿಂದಿದ್ದನು. ವಿಮಾನದ ಜೊತೆಗೆ ಸಮುದ್ರಕ್ಕೆ ಉರುಳುವ ಬದಲು ಹೇಗೋ ಮಾಡಿ ನೆಲಕ್ಕೆ ಹಾರಿದನು. ಮತ್ತೆ ಅವನು ಕೃಷ್ಣನ ಕಡೆ ನುಗ್ಗಿದನು. ತನ್ನ ಗದೆಯಿಂದ ಕೃಷ್ಣನ ಮೇಲೆ ಆಕ್ರಮಣ ಮಾಡಲು ಶಾಲ್ವನು ಅವನ ಕಡೆ ಓಡಿದಾಗ ಕೃಷ್ಣನು ಅವನ ತೋಳುಗಳನ್ನು ಕತ್ತರಿಸಿದನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಯಾರು ಧನ್ಯವಾದಗಳು. ಓದ್ತೇನೆ ಅಂತ ಹೇಳಿದ್ದು ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ, ನಾನು ಓದ್ಲಾ? ನಾನ್ ಮಾತಾಜಿ. ಹರೇ ಕೃಷ್ಣ. ಓದಿ. ಯಾರು ಓದ್ತೀರಿ ಓದಿ.
ಮತ್ತೆ ಅದು ಅವನು ಗದೆ ಕೃಷ್ಣನ ಗದೆಯೊಡನೆ ಕಡೆಗೆ ನೆಲಕ್ಕೆ ನುಗ್ಗಿದನು. ನಾನು ಓದ್ಲಾ ಮಾತಾಜಿ ವಿದ್ಯಾಕ ಮಾತು. ತನ್ನ ಗದೆಯಿಂದ ಕೃಷ್ಣನ ಮೇಲೆ ಆಕ್ರಮಣ ಮಾಡಲು ಶಲ್ವನು ಅವನ ಕಡೆಗೆ ಓಡಿದಾಗ ಕೃಷ್ಣನು ಅವನ ತೋಳನ್ನು ಕತ್ತರಿಸಿದನು. ಅದು ಗದೆಯೊಡನೆ ನೆಲಕ್ಕೆ ಬಿದ್ದಿತು. ಕಡೆಗೆ ಅವನನ್ನು ಕೊಲ್ಲಲು ನಿರ್ಧರಿಸಿ ಪ್ರಭುವು ತನ್ನ ಅದ್ಭುತ ಚಕ್ರವನ್ನು ಕೈಗೆತ್ತಿಕೊಂಡನು. ಪ್ರಳಯದ ಕಾಲದ ಪ್ರಕಾಶಮಾನ ಸೂರ್ಯನಂತೆ ಅದು ಉಜ್ವಲಿಸುತ್ತಿತ್ತು. ಶಾಲ್ವನನ್ನು ಕೊಲ್ಲಲು ತನ್ನ ಚಕ್ರವನ್ನು ಹಿಡಿದು ಕೃಷ್ಣನು ಎದ್ದು ನಿಂತಾಗ ಅವನು ಬೆಟ್ಟದ ಮೇಲೆ ಉದಾಯಿಸುತ್ತಿರುವ ಕೆಂಪು ಸೂರ್ಯನಂತೆ ಕಂಡನು. ಕೃಷ್ಣನು ಶಾಲ್ವನ ತಲೆಯನ್ನು ಕತ್ತರಿಸಿದನು. ತಲೆಯು ಕರ್ಣಭರಣ ಮತ್ತು ಕಿರೀಟಗಳೊಂದಿಗೆ ನೆಲಕ್ಕೆ ಬಿದ್ದಿತು. ಹೀಗೆ ಸ್ವರ್ಗದ ಅರಸನಾದ ಇಂದ್ರನು ವೃತ್ರಾಸುರನನ್ನು ಕೊಂದಂತೆಯೇ ಕೃಷ್ಣನು ಶಾಲ್ವನನ್ನು ಕೊಂದನು. ಶಾಲ್ವನನ್ನು ಕೊಂದಾಗ ಅವನ ಸೈನಿಕರು ಅನುಯಾಯಿಗಳು ಅಯ್ಯೋ ಅಯ್ಯೋ ಎಂದು ಕೂಗಿಕೊಳ್ಳಲು ಪ್ರಾರಂಭಿಸಿದರು. ಶಾಲ್ವನ ಕಡೆಯವರು ಹೀಗೆ ಕೂಗಿಕೊಳ್ಳುತ್ತಿದ್ದಾಗ ಸ್ವರ್ಗಲೋಕದ ದೇವತೆಗಳು ಕೃಷ್ಣನ ಮೇಲೆ ಹೂಗಳನ್ನು ಸುರಿಸಿ, ನಗರಿಗಳನ್ನು ಬಾರಿಸಿ, ಕಹಳೆಗಳನ್ನು ಊದಿ ಅವನ ವಿಜಯವನ್ನು ಸಾರಿದರು. ಆ ಕ್ಷಣದಲ್ಲಿಯೇ ದಂತವಕ್ರನಂತಹ ಶಿಶುಪಾಲನ ಇತರ ಸ್ನೇಹಿತರು ಶಿಶುಪಾಲನ ಸಾವಿನ ಮುಯ್ಯಿ ತೀರಿಸಿಕೊಳ್ಳಲು ಕೃಷ್ಣನೊಡನೆ ಹೋರಾಡಲು ಅಲ್ಲಿಗೆ ಬಂದರು. ದಂತವಕ್ರನು ಕೃಷ್ಣನ ಮುಂದೆ ನಿಂತಾಗ ಬಹಳ ಕೋಪಗೊಂಡಿದ್ದನು. ಶಾಲ್ವನಿಗೆ ಮುಕ್ತಿ ಎಂಬ 76ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇವತ್ತು ನಾವು ಕೃಷ್ಣ ಆ ಪದ್ಯವನ್ನು ಹಾಡಲಿಲ್ಲ, ಅದನ್ನು ಹಾಡೋಣ ಫಸ್ಟ್, ಮತ್ತೆ ಹೋಗೋಣ. ಕೃಷ್ಣ 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 ಹೇ ಕೃಷ್ಣ 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 ಹೇ ಕೃಷ್ಣ 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 ಹೇ ಕೃಷ್ಣ 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 ಹೇ ಕೃಷ್ಣ 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 ರಕ್ಷಾ ಮಾಂ ಕೃಷ್ಣ 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 ಪಾಹಿ ಮಾಂ ಕೃಷ್ಣ 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 ಪಾಹಿ ಮಾಂ ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾ ಮಾಂ ರಾಮ ರಾಘವ ರಾಮ ರಾಘವ ರಾಮ ರಕ್ಷಾ ಮಾಂ ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ ಕೃಷ್ಣ ಕೇಶವ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ ರಾಮ ರಾಘವ ರಕ್ಷಾ ಮಾಂ ಕೃಷ್ಣ ಕೇಶವ ಪಾಹಿ ಮಾಂ ರಾಮ ರಾಘವ ಕೇಶವ ಪಾಹಿ ಮಾಂ ರಾಮ ರಾಘವ ರಕ್ಷಾ ಮಾಂ ಕೃಷ್ಣ 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 ಕೇಶವ ಪಾಹಿ ಮಾಂ. ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ. ಅಧ್ಯಾಯ 76 ಶಾಲ್ವನಿಗೆ ಮುಕ್ತಿ. ಇಲ್ಲಿ ದಾರುಕನ ಮಗನಾದ ತನ್ನ ಸಾರಥಿಯೊಡನೆ ಮಾತನಾಡಿ ಪ್ರದ್ಯುಮ್ನ ವಾಸ್ತವಿಕವಾಗಿ ಈ ಸನ್ನಿವೇಶವನ್ನು ಅರ್ಥ ಮಾಡಿಕೊಳ್ತಾನೆ. ಹಾಗೂ ತನ್ನ ಬಾಯಿ ಮತ್ತು ಕೈಗಳನ್ನು ತೊಳೆದುಕೊಂಡು ಅವನು ಹೊಸ ಚೈತನ್ಯವನ್ನು ಪಡಿತಾನೆ. ಅಗತ್ಯವಾದ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಇಲ್ಲಿ ಶಾಲ್ವನ ದಳಪತಿ ಅವನು ಇದ್ದ ಕಡೆ ಅವನನ್ನು ಕರೆದುಕೊಂಡು ಹೋಗುವಂತೆ ಸಾರಥಿಗೆ ಹೇಳ್ತಾನೆ. ಸ್ವಲ್ಪ ಹೊತ್ತು ಪ್ರದ್ಯುಮ್ನ ರಣಭೂಮಿಯಲ್ಲಿ ಇಲ್ಲದಿದ್ದಾಗ ಶಾಲ್ವನ ದಳಪತಿ ದ್ಯುಮ್ನ ಅವನು ಯಾದವ ಸೈನಿಕರ ಸ್ಥಾನಗಳನ್ನೆಲ್ಲ ಆಕ್ರಮಿಸಿಕೊಳ್ತಾನೆ. ರಣರಂಗದಲ್ಲಿ ಕಾಣಿಸಿಕೊಂಡ ಪ್ರದ್ಯುಮ್ನ ಅವನನ್ನು ಕೂಡಲೇ 8 ಬಾಣಗಳಿಂದ ಹೊಡೆದು ತಡಿತಾನೆ. 4 ಬಾಣಗಳಿಂದ ದ್ಯುಮ್ನನ 4 ಕುದುರೆಗಳನ್ನು ಕೊಳ್ತಾನೆ. ನಂತರ 1 ಬಾಣದಿಂದ ಅವನ ಸಾರಥಿಯನ್ನು ಕೊಳ್ತಾನೆ. ಇನ್ನೊಂದು ಬಾಣದಿಂದ ಅವನ ಬಿಲ್ಲನ್ನು 2 ಕತ್ತರಿಸಿ
ಹಾಕ್ತಾನೆ. ಮತ್ತೊಂದು ಬಾಣದಿಂದ ಅವನ ಧ್ವಜವನ್ನೇ ಚಿಂದಿ ಮಾಡಿ ಹಾಕ್ತಾನೆ. ಇನ್ನೊಂದು ಬಾಣದಿಂದ ಅವನ ತಲೆಯನ್ನು ಮುಂಡದಿಂದ ಬೇರ್ಪಡಿಸ್ತಾನೆ ಸಾಲ್ವ. ಈಗ ಇತರ ಕಡೆಗಳಲ್ಲಿ ಗದ, ಸಾತ್ಯಕಿ ಮತ್ತು ಶಾಂಬರಂತಹ ವೀರರು ಸಲ್ವನ ಸೈನಿಕರನ್ನು ಕೊಲ್ಲುವುದರಲ್ಲಿ ನಿರತರಾಗಿದ್ದು, ಇಲ್ಲಿ ಸಲ್ವನೊಡನೆ ವಿಮಾನದಲ್ಲಿ ಇದ್ದವರು ಕಾಲಗದಲ್ಲಿ ಸತ್ರು, ಸಮುದ್ರದಲ್ಲಿ ಬೀಳ್ತಾರೆ ಅವರು. ಪ್ರತಿಯೊಂದು ಪಕ್ಷವು ಎದುರು ಪಕ್ಷವನ್ನು ಉಗ್ರವಾಗಿ ಬಡಿಲಿಕ್ಕೆ ಪ್ರಾರಂಭ ಆಗ್ತದೆ. ಕಾಲಗ ಭಯಂಕರವಾಗಿತ್ತು, ಅಪಾಯದಿಂದ ಕೂಡ ತುಂಬಿತ್ತು. ಯುದ್ಧವು 27 ದಿನ ಕಾಲ ನಿಲ್ಲದೆ ನಡೀತು. ದ್ವಾರಕ ನಗರದಲ್ಲಿ ಕಾಲಗವು ನಡೆಯುತ್ತಿದ್ದಾಗ ಕೃಷ್ಣ ಎಲ್ಲಿದ್ದ ಅಂದ್ರೆ ಪಾಂಡವರು ಮತ್ತು ಯುಧಿಷ್ಠಿರ ಮಹಾರಾಜರೊಡನೆ ಇಂದ್ರಪ್ರಸ್ಥದಲ್ಲಿ ಇದ್ದ. ಇಲ್ಲಿ ಶಾಲ್ವಡೊಡನೆ ಕಾಲಗವು ಯುಧಿಷ್ಠಿರ ಮಹಾರಾಜನು ರಾಜಸೂಯ ಯಜ್ಞವನ್ನು ಮಾಡಿದ ನಂತರ ಮತ್ತು ಶಿಶುಪಾಲನ ವಧೆಯ ನಂತರ ಅದು ನಡೆದದು. ದ್ವಾರಕಾ ನಗರಕ್ಕೆ ವಿಪತ್ತು ಒದಗಿದೆ ಎಂದು ತಿಳಿದಾಗ ಕೃಷ್ಣ ಅವನು ಪಾಂಡವರ ಕುಟುಂಬದ ಹಿರಿಯರಿಂದ, ಮುಖ್ಯವಾಗಿ ಕುಂತಿಯಿಂದ ಅನುಮತಿಯನ್ನು ಪಡಿತಾನೆ. ದ್ವಾರಕಕ್ಕೆ ಹೋಗ್ತಾನೆ. ಶಿಶುಪಾಲ ಅವನ ವಧೆಯ ನಂತರ ತಾನು ಬಲರಾಮನೊಂದಿಗೆ ಹಸ್ತಿನಾಪುರದಲ್ಲಿ ತಂಗಿದಾಗ ಶಿಶುಪಾಲನ ಕಡೆಯವರು ದ್ವಾರಕೆಯ ಮೇಲೆ ಆಕ್ರಮಣ ಮಾಡಿರ್ಬೇಕು ಅಂತ ಕೃಷ್ಣ ಯೋಚಿಸ್ತಿದ್ದ. ದ್ವಾರಕೆಯನ್ನು ತಲುಪಿದಾಗ ಇಡೀ ನಗರವು ದೊಡ್ಡ ಅಪಾಯದ ದವಡೆಯಲ್ಲಿ ಇತ್ತು ಅಂತ ಕಂಡ ಕೃಷ್ಣ. ಹಾಗೆ ನಗರದ ರಕ್ಷಣೆಗಾಗಿ ಅವನು ಬಲರಾಮನನ್ನು ಯುದ್ಧ ತಂತ್ರಕ್ಕೆ ಅತಿ ಮಹತ್ವವಾದ ಸ್ಥಳದಲ್ಲಿ ನಿಲ್ಲಿಸ್ತಾನೆ. ತನ್ನ ಸಾರಥಿ ದಾರುಕನಿಗೆ ಹೋರಾಡಲು ಸಿದ್ಧವಾಗುವಂತೆ ಹೇಳ್ತಾನೆ. ಕೃಷ್ಣನು, ದಾರುಕ, ದಯವಿಟ್ಟು ನನ್ನನ್ನು ಕೂಡಲೇ ಸಲ್ವನಿರುವ ಸ್ಥಳಕ್ಕೆ ಕರೆದುಕೊಂಡು ಹೋಗು. ಅಲ್ಲಿ ಸಾಲ್ವ ಬಲಶಾಲಿಯಾದ ನಿಗೂಢವಾದ ಮನುಷ್ಯ ಅಂತ ಹೇಳಿ ನಿನಗೆ ಗೊತ್ತಿದೆ. ಅವನ ವಿಷಯದಲ್ಲಿ ನಾವು ಸ್ವಲ್ಪವೂ ಭಯ ಪಡಬೇಡ ಅಂತ ಹೇಳ್ತಾನೆ. ಕೃಷ್ಣನು ಅಪ್ಪನೆ ಕೊಡ್ತಲೇ ದಾರುಕ ಅವನ ರಥದಲ್ಲಿ ಕುಳ್ಳಿರಿಸಿಕೊಂಡು ಕೃಷ್ಣನನ್ನು ಸಾಲ್ವನಿದ್ದ ಸ್ಥಳಕ್ಕೆ ರಥವನ್ನು ವೇಗವಾಗಿ ಕೊಂಡೋಗ್ತಾನೆ. ಆ ಕೃಷ್ಣನ ಆ ರಥಕ್ಕೆ ಗರುಡನ ಚಿತ್ರವಿದ್ದ ಒಂದು ಧ್ವಜ ಇತ್ತು. ಸೈನಿಕರು ಮತ್ತು ಯೋಧರು ಧ್ವಜವನ್ನು ನೋಡುತ್ತಲೇ ಕೃಷ್ಣ ರಣರಂಗಕ್ಕೆ ಬಂದಿದ್ದ ಅಂತೇಳಿ ಆ ಹೊತ್ತಿಗೆ ಅವರು ಹೆಚ್ಚು ಕಡಿಮೆ ಸಾಲ್ವನ ಸೈನಿಕರೆಲ್ಲ ಸತ್ತಿದ್ರು. ಆದ್ರೂ ಕೃಷ್ಣನು ರಣಭೂಮಿಗೆ ಬಂದಿದ್ದಾನೆ ಎನ್ನುವುದನ್ನು ಕಂಡ ಸಾಲ್ವ ಅವನು ದೊಡ್ಡ ಬಹುಶಾಲಿಯಾದ ಅಸ್ತ್ರವೊಂದನ್ನು ಬಿಡ್ತಾನೆ. ಅದು ದೊಡ್ಡ ಶಬ್ದ ಮಾಡ್ತಾ ಧೂಮಕೇತುವನಂತೆ ಆಕಾಶದಲ್ಲಿ ಹಾರ್ತದೆ. ಅದು ಎಷ್ಟು ಪ್ರಕಾಶ ಆಗಿತ್ತಂದ್ರೆ ಇಡೀ ಆಕಾಶವೇ ಅದರ ಬೆಳಕಿನಿಂದ ತುಂಬಿ ಹೋಗಿತ್ತು. ಕೃಷ್ಣನು ಕಾಣಿಸಿಕೊಳ್ಳುತ್ತಲೇ ಅದನ್ನು ತನ್ನ ಬಾಣದಿಂದ ಬಿಟ್ಟು ಆ ಅಸ್ತ್ರವನ್ನು ನೂರಾರು ಸಾವಿರಾರು ತುಂಡುಗಳಾಗಿ ಮಾಡ್ತಾನೆ. ಈಗ ಕೃಷ್ಣನು ಸಾಲ್ವನ ಮೇಲೆ 16 ಬಾಣಗಳನ್ನು ಬಿಡ್ತಾನೆ. ಶುಭ್ರ ಆಕಾಶದಲ್ಲಿ ಸೂರ್ಯ ಪ್ರಭೆಯ ಆ ಅಸಂಖ್ಯಾತ ಅಣುಗಳಿಂದ ಇಡೀ ಆಕಾಶವನ್ನು ಆಕ್ರಮಿಸುವಂತೆ ಅವನು ತನ್ನ ಬಾಣಗಳಿಂದ ಕೃಷ್ಣನು ವಿಮಾನದ ಮೇಲೆ ಆಕ್ರಮಣ ಮಾಡಿ ನಾಶ ಮಾಡ್ತಾನೆ. ಇಲ್ಲಿ ಪ್ರಭು ತನ್ನ ಬಿಲ್ಲನ್ನು ಧರಿಸಿದ ಎಡಭಾಗಕ್ಕೆ ಸಾಲ್ವನು ಉಗ್ರ ಪೆಟ್ಟನ್ನು ಕೊಡ್ತಾನೆ. ಇದರಿಂದ ಸಾಜ್ಞ ಧನಸ್ಸು ಕೃಷ್ಣನ ಕೈಯಿಂದ ಬೀಳ್ತದೆ. ಬಿಲ್ಲು ಬಿದ್ದದ್ದು ಆಶ್ಚರ್ಯಕರವಾಗಿತ್ತು. ಅಲ್ಲಿ ಶಾಲ್ವ ಮತ್ತು ಕೃಷ್ಣರ ನಡುವಿನ ಕಾಲಗವನ್ನು ನೋಡ್ತಿದ್ದ ಮಹಾಪುರುಷರಿಗೆ ಮತ್ತು ದೇವತೆಗಳಿಗೆಲ್ಲ ಈಗ ಗೊಂದಲ ಆಯ್ತು. ಅವರು ಅಯ್ಯೋ ಅಯ್ಯೋ ಅಂತ ಹೇಳಿ ಉದ್ಗರಿಸ್ತಾರೆ. ಸಾಲ್ವನು ತಾನು ವಿಜಯಿಯಾದೆ ಅಂತ ಹೇಳಿ ಭಾವಿಸ್ತಾನೆ. ಅವನು ಗರ್ಜಿಸುತ್ತಾ ಕೃಷ್ಣನಿಗೆ ಹೇಗೆ ಹೇಳ್ತಾನೆ, ನೀಚ ಕೃಷ್ಣ, ನೀನು ನಮ್ಮ ಎದುರಿಗೆ ರುಕ್ಮಿಣಿಯನ್ನು ಬಲಾತ್ಕಾರವಾಗಿ ಅಪಹರಿಸಿದೀಯಾ? ನೀನು ನನ್ನ ಸ್ನೇಹಿತ ಶಿಶುಪಾಲ, ಅವನಿಗೆ ದಿಗ್ಭ್ರಾಂತಗೊಳಿಸಿ ರುಕ್ಮಿಣಿಯನ್ನು ನೀನೇ ಮದುವೆ ಆಗಿದ್ದೀಯಾ? ಯುಧಿಷ್ಠಿರ ಮಹಾರಾಜನ ರಾಜಸೂಯ ಯಜ್ಞದ ಮಹಾಸಭೆಯಲ್ಲಿ ನನ್ನ ಸ್ನೇಹಿತ ಶಿಶುಪಾಲನಿಗೆ ಸ್ವಲ್ಪ ವಿಸ್ಮರಣೆಯಾದಾಗ ನೀನು ಆ ಅವಕಾಶವನ್ನು ಬಳಸಿಕೊಂಡು ಅವನನ್ನು ಕೊಂದು ಬಿಟ್ಟಿದ್ಯಾ? ನೀನು ಬಹುದೊಡ್ಡ ಯೋಧ, ನಿನ್ನನ್ನು ಯಾರು ಗೆಲ್ಲಲಾರ ಅಂತ ನೀನು ಭಾವಿಸಿದ್ಯಾ? ಈಗ ನೀನು ನಿನ್ನ ಶಕ್ತಿಯನ್ನು ನನ್ನ ಎದುರು ತೋರಿಸು. ನೀನು ಇನ್ನು ನನ್ನ ಮುಂದೆ ನಿಂತಿದ್ರೆ ನಿನ್ಗೆ ಹರಿತವಾದ ಬಾಣಗಳಿಂದ ಹಿಂದಿರುಗಲಾರದ ಸ್ಥಳಕ್ಕೆ ನಿನ್ನನ್ನು ಕಳಿಸ್ತೇನೆ ಅಂತೇಳಿ ಹೇಳ್ತಾನೆ ಸಾಲ್ವ. ಈಗ ಈ ಮಾತುಗಳಿಗೆ ಕೃಷ್ಣ ಹೇಳ್ತಾನೆ, ಮೂರ್ಖ ಸಾಲ್ವ, ನೀನು ಅಸಂಬಂಧವಾಗಿ ಮಾತನಾಡ್ತಾ ಇದ್ದೀಯ. ಸಾವಿನ ಕ್ಷಣವು ಈಗಾಗಲೇ ನಿನ್ನ ತಲೆಯ ಮೇಲೆ ಎನ್ನುವುದು ನಿನಗೆ ತಿಳಿಯದು. ಶೂರರಾದವರೆಲ್ಲ ಈ ರೀತಿ ಮಾತನಾಡುವುದಿಲ್ಲ ಹೆಚ್ಚು. ತಮ್ಮ ಧೀರ ಕಾರ್ಯಗಳಿಂದ ತಮ್ಮ ಶಕ್ತಿಯನ್ನು ತೋರಿಸಿಕೊಳ್ತಾರೆ ಅಂತ ಹೇಳಿ ಕೃಷ್ಣನು ತನ್ನ ಗದೆಯಿಂದ ಸಾಲ್ವನ
ಆ ಗ್ರೀವಾಸ್ತಿಗೆ ಬಲವಾಗಿ ಪೆಟ್ಟು ಕೊಡ್ತಾನೆ. ಇದರಿಂದ ಸಾಲ್ವನು ರಕ್ತ ಕಾರ್ತಾ ತಡೆಯಲಾಗದ ಚಳಿಯಿಂದ ಕುಸಿದು ಬಿದ್ದು ಗಡಗಡನೆ ನಡುಗುತ್ತಿದ್ದ. ಆದ್ರೆ ಕೃಷ್ಣನು ಮತ್ತೆ ಹೊಡೆಯುವ ಮೊದಲೇ ಸಾಲ್ವನು ತನ್ನ ನಿಗೂಢ ಶಕ್ತಿಯನ್ನು ಬಳಸಿ ಕಣ್ಮರೆಯಾಗ್ತಾನೆ. ಕೆಲವು ಕ್ಷಣಗಳಲ್ಲಿ ಒಬ್ಬ ನಿಗೂಢ ಅಪರಿಚಿತ ಮನುಷ್ಯನು ಕೃಷ್ಣನ ಮುಂದೆ ಬರ್ತಾನೆ. ಗಟ್ಟಿಯಾಗಿ ಅಳ್ತಾನೆ. ಅವನು ಪ್ರಭುವಿನ ಚರಣ ಕಮಲಗಳಿಗೆ ಎರಗಿ ಹೀಗೆ ಹೇಳ್ತಾನೆ, ನೀನು ನಿನ್ನ ತಂದೆ ವಸುದೇವನ ಅತ್ಯಂತ ಪ್ರೀತಿಯ ಮಗನ ಆದದ್ದರಿಂದ ಸಲ್ವನು ನಿನ್ನ ತಂದೆಯನ್ನು ಬಂಧಿಸಿ ಬಲಾತ್ಕಾರದಿಂದ ಕರೆದುಕೊಂಡು ಹೋಗಿದ್ದಾನೆ. ಇದು ದುರಾದೃಷ್ಟದ ಸುದ್ದಿ. ಇದನ್ನು ಹೇಳಲು ನಿನ್ನ ತಾಯಿ ದೇವಕಿಯು ನನ್ನನ್ನು ಕಳಿಸಿದಾಳೆ. ಆ ಕಟುಕ ನಿರ್ದಯವಾಗಿ ಪ್ರಾಣಿಯನ್ನು ಎಳೆದುಕೊಂಡು ಹೋಗುವಂತೆ ಅವನು ವಸುದೇವನನ್ನು ಎಳೆದುಕೊಂಡು ಹೋಗಿದ್ದಾನೆ. ಅಪರಿಚಿತನಿಂದ ಈ ದುರದೃಷ್ಟದ ಸುದ್ದಿಯನ್ನು ಕೇಳಿದಾಗ ಕೃಷ್ಣನು ಸಾಮಾನ್ಯ ಮನುಷ್ಯ ಹೇಗೆ ತಳಮಳಗೊಳ್ತಾನೋ ಹಾಗೆ ತಳಮಳಗೊಳ್ತಾನೆ. ಅವನ ಮುಖದಲ್ಲಿ ದುಃಖ ಕಾಣಿಸ್ತದೆ. ಮನ ಕರಗುವ ದನಿಯಲ್ಲಿ ಅವನು ಹೀಗೆ ಗಟ್ಟಿಯಾಗಿ ಹೇಳ್ತಾನೆ, ಅದು ಹೇಗೆ ಸಾಧ್ಯ? ನನ್ನ ಅಣ್ಣ ಬಲರಾಮ ಅಲ್ಲಿ ಇದ್ದಾನಲ್ಲ, ಯಾರು ಬಲರಾಮನನ್ನು ಸೋಲಿಸಲಾಗುವುದಿಲ್ಲ. ದ್ವಾರಕ ನಗರವು ಅವನ ರಕ್ಷಣೆಯಲ್ಲಿದೆ. ಅವನು ಸದಾ ಜಾಗರೂಕನಾಗಿರ್ತಾನೆ. ಇದು ನನ್ಗೆ ಗೊತ್ತು. ಸಾಲ್ವನು ನಗರವನ್ನು ಪ್ರವೇಶಿಸಿ ತನ್ನ ತಂದೆಯನ್ನು ಹಾಗೆ ಸೆರೆ ಹಿಡಿಯಲಿಕ್ಕೆ ಹೇಗೆ ಸಾಧ್ಯವಾಯಿತು? ಅವನು ಹೇಗೆ ಇರಲಿ, ಸಾಲ್ವನ ಶಕ್ತಿಯು ಮಿತವಾದದ್ದು. ಆದ್ದರಿಂದ ಅವನು ಬಲರಾಮನ ಬಲವನ್ನು ಸೋಲಿಸಿ ಈ ಮನುಷ್ಯನು ವರ್ಣಿಸುವಂತೆ ನನ್ನ ತಂದೆಯನ್ನು ಬಂಧಿಸಿ ಕರೆದುಕೊಂಡು ಹೋಗುವುದು ಹೇಗೆ ಸಾಧ್ಯ? ಅಯ್ಯೋ, ಈ ವಿಧಿಗೆ ಬಹು ಶಕ್ತಿ ಇದೆ ಅಂತ ಹೇಳಿ ಕೃಷ್ಣನು ಹೀಗೆ ಯೋಚಿಸುತ್ತಿದ್ದಾಗ ಅಲ್ಲಿ ಸಾಲ್ವನು ಅವನ ಮುಂದೆ ಅವನ ತಂದೆ ವಸುದೇವನನ್ನೇ ಹೋಲ್ತಿದ್ದ ಒಬ್ಬ ಮನುಷ್ಯನನ್ನು ಬಂಧಿಸಿ ತಂದನು. ಇವೆಲ್ಲ ಸಾಲ್ವನ ಮಾಯಾಶಕ್ತಿ. ಸಾಲ್ವನ ಕೃಷ್ಣನಿಗೆ ಹೀಗೆ ಹೇಳ್ತಾನೆ, ನೀಚ ಕೃಷ್ಣ, ನೋಡು, ಇವನು ನಿನ್ನನ್ನು ಪಡೆದ ತಂದೆ, ನಿನ್ನನ್ನು ಹಿಡಿದ ತಂದೆ. ಅವನ ತಾಯಿ ದಯೆಯಿಂದಲೇ ನೀನು ಈಗ ಬದುಕಿದೀಯಾ. ನಾನು ನಿನ್ನ ತಂದೆಯನ್ನು ಹೇಗೆ ಕೊಲ್ಲುತ್ತೇನೆ ನೋಡು. ನಿನಗೆ ಶಕ್ತಿ ಇದ್ದರೆ ಅವನನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸು ಅಂತ ಹೇಳ್ತಾನೆ. ಕೃಷ್ಣನಿಗೆ ಹೀಗೆ ಹೇಳಿ ಮಾಯಾ ಮಂತ್ರ ಮಾಟಗಾರರ ಸಾಲ್ವನು ನಕಲಿ ವಾಸುದೇವನ ತಲೆಯನ್ನು ಕತ್ತರಿಸ್ತಾನೆ. ಆನಂತರ ಸಂಕೋಚವಿಲ್ಲದೆ ಅವನ ಮೃತದೇಹವನ್ನು ತೆಗೆದುಕೊಂಡು ವಿಮಾನ ಹತ್ತುತ್ತಾನೆ. ಕೃಷ್ಣನು ಸ್ವಯಂಪೂರ್ಣ, ಆದ್ದರಿಂದ ದೇವೋತ್ತಮ ಪರಮಪುರುಷ ಅವನು. ಆದರೂ ಅವನು ಮನುಷ್ಯನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದುದರಿಂದ ಅವನು ವಾಸ್ತವವಾಗಿ ತಂದೆಯನ್ನು ಕಳೆದುಕೊಂಡಂತೆ ಒಂದು ಕ್ಷಣ ಮಂಕಾಗ್ತಾನೆ. ಆದ್ರೆ ಮರುಕ್ಷಣದಲ್ಲಿ ತನ್ನ ತಂದೆಯ ಬಂಧನ ಮತ್ತು ಕೊಲೆಗಳು ಈ ಸಾಲ್ವನು ಮಾಯಾಸುರನಿಂದ ಕಲಿತಿದ್ದ ಮಾಯಾವಿದ್ಯೆಯ ಪ್ರದರ್ಶನ ಅಂತೇಳಿ ಅವನಿಗೆ ಗೊತ್ತಾಗ್ತದೆ. ಸರಿಯಾದ ಪ್ರಜ್ಞೆಯನ್ನು ತಂದುಕೊಂಡು ಅವನು ವಾಸ್ತವವಾಗಿ ದೂತನೂ ಇಲ್ಲ, ನನ್ನ ತಂದೆಯೂ ತಲೆಯೂ ಅಲ್ಲ. ಆದ್ರೆ ಶಾಲ್ವನು ಅಲ್ಲಿ ತನ್ನ ವಿಮಾನದಲ್ಲಿ ಹೊರಟು ಹೋಗಿದ್ದ. ಅದು ಆಕಾಶದಲ್ಲಿ ಹಾರಾಡ್ತಿದೆ ಅಂತೇಳಿ ಅರ್ಥ ಮಾಡಿಕೊಂಡು ಸಾಲ್ವನನ್ನು ಕೊಲ್ಲುವುದು ಹೇಗೆ ಅಂತ ಯೋಚಿಸ್ತಾನೆ. ಅಧಿಕಾರದಿಂದ ಮಾತನಾಡಬಲ್ಲವರಲ್ಲಿ ಮತ್ತು ಸಾಧು ಸಂತರಲ್ಲಿ ಕೃಷ್ಣನ ಪ್ರತಿಕ್ರಿಯೆಯ ವಾದ ವಿವಾದದ ವಸ್ತು ಅದು. ದೇವೋತ್ತಮ ಪರಮ ಪುರುಷನು ಎಲ್ಲಾ ಶಕ್ತಿ ಮತ್ತು ಜ್ಞಾನಗಳ ಆಗರ. ಆಗ ಕೃಷ್ಣ ಹೀಗೆ ಗೊಂದಲದಲ್ಲಿ ಬಿದ್ದುದು ಹೇಗೆ? ಅಳು, ದುಃಖ, ಮತ್ತು ಗೊಂದಲ ಇವುಗಳೆಲ್ಲ ಬದ್ಧಾತ್ಮಗಳಾಗಿರುವ ಮನುಷ್ಯರ ಲಕ್ಷಣಗಳು. ಆದ್ರೆ ಇಲ್ಲಿ ಜ್ಞಾನ, ಶಕ್ತಿ ಮತ್ತು ಶ್ರೀಮಂತಿಗಳನ್ನು ತುಂಬಿಕೊಂಡಿರುವ ಪರಮ ಪುರುಷ ಅವನು ಈ ಸಂಗಾತಿಗಳಿಂದ ಹೇಗೆ ಕಳವಳ ಆಗೋದು? ಅಲ್ಲಿ ಶಾಲ್ವನ ಮಾಯಾ ಮಂತ್ರಗಳಿಂದ ಕೃಷ್ಣನ ಮನಸ್ಸು ತಪ್ಪು ಹಾದಿಯನ್ನು ಹಿಡಿಯುತ್ತದೆ ಎನ್ನುವುದು ಅದು ಸಾಧ್ಯವೇ ಇಲ್ಲ. ಮನುಷ್ಯನ ಪಾತ್ರವನ್ನು ನಿರ್ವಹಿಸ್ತಾ ತನ್ನ ಲೀಲೆಗಳನ್ನು ಅವನು ತೋರಿಸ್ತಾ ಇದ್ದಾನೆ. ಕೃಷ್ಣನ ಈ ಪರಮ ಚರಣ ಕಮಲಗಳ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾಗಿ ಈ ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರದ ಅತಿ ಶ್ರೇಷ್ಠ ಪರಿಪೂರ್ಣತೆಯನ್ನು ಸಾಧಿಸಿದ ಮಹಾಸಾಧು ಸಂತರು, ಋಷಿಗಳು, ಅವರು ಬದುಕಿನ ಆ ದೈಹಿಕ ದಿಗ್ಭ್ರಮೆಗಳನ್ನು ಮೀರಿದ್ದಾರೆ. ಅಂತಹ ಸಾಧು ಸಂತರ ಜೀವನದ ಅಂತಿಮ ಗುರಿಯೇ ಕೃಷ್ಣ. ಹೀಗಿರುವಾಗ ಸಾಲ್ವನ ನಿಗೂಢ ಮಾಟ ಮಂತ್ರಗಳಿಂದ ಕೃಷ್ಣನು ದಿಗ್ಭ್ರಾಂತನಾಗುವುದು ಹೇಗೆ ಸಾಧ್ಯ ಆಗ್ತದೆ? ಇದರ ನಿರ್ಣಯ ಏನಂತೇಳಿ, ಕೃಷ್ಣನ ದಿಗ್ಭ್ರಾಂತಿಯು ಅವನ ಪರಮ ಪುರುಷತ್ವದ ಅದು ಇನ್ನೊಂದು ಶ್ರೀಮಂತಿಕೆ. ತಾನು ತೋರಿಸಿದ ಮಾಯಾ ರೂಪಗಳಿಂದ ಕೃಷ್ಣನಿಗೆ ದಿಗ್ಭ್ರಮೆಯಾಗಿದೆ ಎಂದು ಭಾವಿಸಿದ ಸಲ್ವ ಅವನು ಉತ್ಸಾಹಗೊಂಡು ಪ್ರಭುವಿನ ಮೇಲೆ ಬಾಣಗಳ ಸುರಿಮಲೆಯನ್ನು ಹಾಕ್ತಾನೆ. ಈಗ ಇನ್ನೂ ಹೆಚ್ಚಿನ ಶಕ್ತಿ ಚೈತನ್ಯದಿಂದ ಆಕ್ರಮಣ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾನೆ. ಆದ್ರೆ ಸಲ್ವನ ಈ ಉತ್ಸಾಹ ಅದು ಬೆಂಕಿಯಲ್ಲಿ ಬೀಳುವ ಆ ಪತಂಗಗಳ ವೇಗದ ಮನ್ನನೆಗೆ ಓಡಿಸ್ಬೋದು, ಆ ವೇಗಗಳಿಗೆ ಓಡಿಸ್ಬೋದು. ಇಲ್ಲಿ ಬೆಂಕಿಯಲ್ಲಿ ಬೀಳುವ ಪತಂಗಗಳ ಮೇಲೆ ಅರಿವಿಗೆ ಮೀರಿದ ಶಕ್ತಿಯಿಂದ ಕೃಷ್ಣ ಬಾಣಗಳಿಂದ ಒಡೆದು
ಸಲ್ವನನ್ನು ಗಾಯಗೊಳಿಸ್ತಾನೆ. ಅವನ ಕವಚ, ಬಿಲ್ಲು, ಕಿರೀಟ ಎಲ್ಲವೂ ಚೂರು ಚೂರು ಆಗ್ತದೆ. ಕೃಷ್ಣನ ಗದೆಯ ಒಂದು ಪ್ರಬಲ ಹೊಡೆತೆಗೆ ಸಾಲ್ವನ ಅಸಾಧಾರಣ ವಿಮಾನವು ಚೂರು ಚೂರಾಗಿ ಸಮುದ್ರದಲ್ಲಿ ಬೀಳ್ತದೆ. ಸಾಲ್ವನು ಬಹು ಎಚ್ಚರಿಕೆಯಿಂದ ಇದ್ದ. ವಿಮಾನದ ಜೊತೆಗೆ ಸಮುದ್ರಕ್ಕೆ ಉರುಳುವ ಬದಲು ಹೇಗೋ ಮಾಡಿ ನೆಲಕ್ಕೆ ಹಾಕ್ತಾನೆ. ಮತ್ತೆ ಅವನು ಕೃಷ್ಣನ ಕಡೆಗೆ ನುಗ್ಗುತ್ತಾನೆ. ಆಗ ತನ್ನ ಗದೆಯಿಂದ ಕೃಷ್ಣನ ಮೇಲೆ ಆಕ್ರಮಣ ಮಾಡಲು ಸಲ್ವನು ಅವನ ಕಡೆಗೆ ಓಡಿದಾಗ ಕೃಷ್ಣ ಅವನ ತೋಳುಗಳನ್ನೇ ಕತ್ತರಿಸ್ತಾನೆ. ಗದೆಯೊಡನೆ ನೆಲಕ್ಕೆ ಬಿದ್ದಿತ್ತು ಅವನ ತೋಳು. ಆವಾಗ ಕಡೆಗೆ ಅವನನ್ನು ಕೊಲ್ಲಲು ನಿರ್ಧರಿಸಿ ಪ್ರಭುವು ತನ್ನ ಅದ್ಭುತ ಚಕ್ರವನ್ನು ಕೈಗೆ ಎತ್ತುಕೊಳ್ತಾನೆ. ಪ್ರಳಯ ಕಾಲದ ಪ್ರಕಾಶಮಾನ ಆ ಸೂರ್ಯನಂತೆ ಆ ಚಕ್ರ ಪ್ರಜ್ವಲಿಸ್ತಿತ್ತು. ಸಲ್ವನನ್ನು ಕೊಲ್ಲಲು ತನ್ನ ಚಕ್ರವನ್ನು ಹಿಡಿದು ಕೃಷ್ಣ ಎದ್ದು ನಿಂತಾಗ ಅವನು ಬೆಟ್ಟದ ಮೇಲೆ ಉದಯಿಸುತ್ತಿರುವ ಕೆಂಪು ಸೂರ್ಯನಂತೆ ಕಾಣ್ತಾನೆ. ಕೃಷ್ಣನು ಸಲ್ವನ ತಲೆಯನ್ನು ಕತ್ತರಿಸ್ತಾನೆ. ತಲೆಯು ಕರ್ಣಾಭರಣ ಮತ್ತು ಕಿರೀಟಗಳೊಂದಿಗೆ ಅದು ನೆಲಕ್ಕೆ ಬೀಳ್ತದೆ. ಹೀಗೆ ಸ್ವರ್ಗದ ಅರಸನಾದ ಇಂದ್ರ ವೃತಾಸರು ಅವನನ್ನು ಕೊಂದಂತೆಯೇ ಕೃಷ್ಣನು ಸಲ್ವನನ್ನು ಕೂಡ ಕೊಂದನೆ. ಸಲ್ವನನ್ನು ಕೊಂದಾಗ ಅವನ ಸೈನಿಕರು, ಅವನ ಅನುಯಾಯಿಗಳು ಎಲ್ಲರೂ ಅಯ್ಯೋ ಅಯ್ಯೋ ಅಂತ ಹೇಳಿ ಕೂಗ್ತಾರೆ. ಸಲ್ವನ ಕಡೆಯವರು ಹೀಗೆ ಕೂಗು ಕೊಡ್ತಾ ಇದ್ದಾಗ ಸ್ವರ್ಗಲೋಕದ ದೇವತೆಗಳೆಲ್ಲ ಕೃಷ್ಣನ ಮೇಲೆ ಹೂಮಲೆಗರಿತಾರೆ. ಆಮೇಲೆ ನಾಗರಿಗಳನ್ನು ಬಾರಿಸ್ತಾರೆ, ಕಹಳೆಗಳನ್ನು ಊದ್ತಾರೆ, ವಿಜಯವನ್ನು ಸಾರ್ತಾರೆ. ಆ ಕ್ಷಣದಲ್ಲಿಯೇ ದಂತವಕ್ತ್ರನಂತಹ ಶಿಶುಪಾಲನ ಇತರ ಸ್ನೇಹಿತರು ಮತ್ತೆ ಶಿಶುಪಾಲನ ಸಾವಿನ ಮುಯ್ಯಿ ತೀರಿಸಿಕೊಳ್ಬೇಕಂತ ಕೃಷ್ಣನೊಡನೆ ಹೋರಾಡ್ಲಿಕ್ಕೆ ಅಲ್ಲಿಗೆ ಬರ್ತಾರೆ. ದಂತವಕ್ತ್ರನು ಕೃಷ್ಣನ ಮುಂದೆ ನಿಂತಾಗ ಬಹಳ ಕೋಪಗೊಂಡಿದ್ದ. ಇಲ್ಲಿ ಸಾಲ್ವನಿಗೆ ಮುಕ್ತಿ ಎಂಬ 76ನೇ ಅಧ್ಯಾಯ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ಲೋಕ 77. ದಂತವಕ್ರ, ವಿದುರಥ ಮತ್ತು ರೋಮಹರ್ಷಣರ ಸಂಹಾರ. ಸ್ಕ್ರೀನ್ ಹೋಗಿದೆ ಮಾತಾಜಿ. ಹೌದು, ನೆಕ್ಸ್ಟ್ ಬರ್ತದೆ. ಪುಸ್ತಕ ಇದೆಯಾ ಮಾತಾಜಿ? ನಾನು ಓದ್ಲ ಮಾತಾಜಿ, ನಂತರ ಬುಕ್ ಇದೆ. ಓದ್ಲ ಮಾತಾಜಿ. ಓದ್ರಲ್ಲ, ವಿದ್ಯಾಕಾಮತ್ ಓದಿದಿರಲ್ಲ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. 77. ದಂತವಕ್ರ, ವಿಧೂರಥ ಮತ್ತು ರೋಮಹರ್ಷಣರ ಸಂಹಾರ. ಶಿಶುಪಾಲನ, ಶಾಲ್ವನ ಮತ್ತು ಪೌಂಡ್ರನ ಸಾವಿನ ನಂತರ ದಂತವಕ್ರನೆಂಬ ಮೂರ್ಖ ರಾಕ್ಷಸ ದೊರೆಯು ತನ್ನ ಸ್ನೇಹಿತ ಶಾಲ್ವನ ಸಾವಿಗೆ ಮುಯ್ಯಿ ತೀರಿಸಿಕೊಳ್ಳಲು ಕೃಷ್ಣನನ್ನು ಕೊಲ್ಲಲು ಬಯಸಿದನು. ಅವನ ಮನಸ್ಸು ಎಷ್ಟು ಅಲ್ಲೋಲ ಕಲ್ಲೋಲವಾಯಿತೆಂದರೆ ಶಸ್ತ್ರಾಸ್ತ್ರಗಳು ಇಲ್ಲದೆ, ರಥವೂ ಸಹ ಇಲ್ಲದೆ ತಾನೇ ರಣಭೂಮಿಗೆ ಬಂದನು. ಅವನ ಒಂದೇ ಆಯುಧವೆಂದರೆ ಬೆಂಕಿಯುಂಡೆಯಾಗಿದ್ದ ಅವನ ಕೋಪ. ಅವನ ಕೈಯಲ್ಲಿ ಒಂದು ಗದೆ ಮಾತ್ರ ಇತ್ತು. ಆದರೂ ಅವನು ಎಷ್ಟು ಬಲಶಾಲಿ ಎಂದರೆ ಅವನು ನಡೆದಾಗ ಭೂಮಿಯು ನಡುಗುವುದು ಎಲ್ಲರಿಗೂ ಅನುಭವಕ್ಕೆ ಬರುತ್ತಿತ್ತು. ಬಹುದೊಡ್ಡ ವೀರನಂತೆ ಅವನು ಬರುತ್ತಿರುವುದನ್ನು ನೋಡಿ ಕೃಷ್ಣನು ಕೂಡಲೇ ತನ್ನ ರಥದಿಂದ ಇಳಿದನು. ಏಕೆಂದರೆ ಯುದ್ಧ ನೀತಿಯಂತೆ ಯುದ್ಧವು ಸಮಾನರಾದ ಇಬ್ಬರ ನಡುವೆ ನಡೆಯಬೇಕು. ದಂತವಕ್ರನು ಏಕಾಕಿಯಾಗಿದ್ದ ಮತ್ತು ಗದೆಯೊಂದೇ ಅವನ ಶಸ್ತ್ರ ಎಂದು ತಿಳಿದಾಗ ಕೃಷ್ಣನು ಹಾಗೆಯೇ ಅವನನ್ನು ಎದುರಿಸಿ ತನ್ನ ಕೈಯಲ್ಲಿ ಒಂದು ಗದೆಯನ್ನು ತೆಗೆದುಕೊಂಡು ಹೋರಾಟಕ್ಕೆ ಸಿದ್ಧನಾದನು. ಕೃಷ್ಣನು ದಂತವಕ್ರನ ಮುಂದೆ ಕಾಣಿಸಿಕೊಂಡಾಗ ಸಮುದ್ರ ತೀರವು ದೊಡ್ಡ ರಭಸದ ಅಲೆಗಳನ್ನು ತಡೆಯುವಂತೆ ಕೃಷ್ಣನು ರಭಸದಿಂದ ಬರುತ್ತಿದ್ದ ದಂತವಕ್ರನನ್ನು ತಡೆದನು. ಆ ಹೊತ್ತಿನಲ್ಲಿ ಕರುಷ ರಾಜ್ಯದ ದೊರೆಯಾದ ದಂತವಕ್ರನು ತನ್ನ ಗದೆಯನ್ನು ಹಿಡಿದು ದೃಢವಾಗಿ ನಿಂತು ಕೃಷ್ಣನಿಗೆ ಹೀಗೆ ಹೇಳಿದನು: ಕೃಷ್ಣ, ನಾವು ಮುಖಾಮುಖಿಯಾಗುತ್ತಿರುವುದು ಬಹು ಸಂತೋಷದ ಮತ್ತು ಸುಯೋಗದ ಅವಕಾಶ. ಏನೇ ಆಗಲಿ ನೀನು ನನ್ನ ನಿರಂತರ ನಂಟ. ನಾನು ನಿನ್ನನ್ನು ಹೀಗೆ ಕೊಲ್ಲಬಾರದು. ಆದರೆ ದುರಾದೃಷ್ಟದಿಂದ ನನ್ನ ಸ್ನೇಹಿತ ಶಾಲ್ಯನನ್ನು ಕೊಂದು ನೀನು ದೊಡ್ಡ ತಪ್ಪನ್ನು ಮಾಡಿದ್ದೀಯೆ. ಅಲ್ಲದೆ ನನ್ನ ಸ್ನೇಹಿತನನ್ನು ಕೊಂದು ನಿನಗೆ ತೃಪ್ತಿ ಇಲ್ಲ. ನೀನು ನನ್ನನ್ನೂ ಕೊಲ್ಲಲು ಬಯಸುತ್ತೀಯೇ ಎಂದು ನನಗೆ ಗೊತ್ತು. ಈ ನಿನ್ನ ಸಂಕಲ್ಪದ ಕಾರಣದಿಂದ ನನ್ನ ಗದೆಯಿಂದ ನಿನ್ನನ್ನು ಚೂರು ಚೂರು ಮಾಡಿ ಕೊಲ್ಲಬೇಕು. ಕೃಷ್ಣ, ನೀನು ನನ್ನ ನಂಟನಾದರೂ ನೀನು ಮೂರ್ಖ. ನೀನು ನಮ್ಮ ಅತ್ಯಂತ ದೊಡ್ಡ ಶತ್ರು. ಆದುದರಿಂದ ನನ್ನ ದೇಹದ ಮೇಲಿನ
ಕುರುವನ್ನು ಮನುಷ್ಯನು ಶಸ್ತ್ರಚಿಕಿತ್ಸೆಯಿಂದ ತೆಗೆದುಹಾಕುವಂತೆ ನಾನು ಈಗ ನಿನ್ನನ್ನು ಕೊಲ್ಲಬೇಕಾಗಿದೆ. ನಾನು ಯಾವಾಗಲೂ ನನ್ನ ಸ್ನೇಹಿತರಿಗೆ ಕೃತಜ್ಞ. ಆದುದರಿಂದ ನನ್ನ ಗೆಳೆಯ ಶಾಲ್ಯನಿಗೆ ನಾನು ಬಹು ಕೃತಜ್ಞ. ನಿನ್ನನ್ನು ಕೊಂದರೆ ಮಾತ್ರ ನಾನು ಅವನ ಋಣವನ್ನು ತೀರಿಸಬಲ್ಲೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದಿ ಅಲ್ಪ ಮಾತಾಜಿ, ಓದಿ. ಅಲ್ಪ ಮಾತಾಜಿ ಓದಿ. ಇಲ್ಲ ಮಾತಾಜಿ, ಕೇಳುದಿಲ್ಲ ಮಾತಾಜಿ. ಸಿಗ್ನಲ್ ಸಿಗ್ನಲ್ ಇಲ್ಲ, ಸಿಗ್ನಲ್ ಇಲ್ಲ. ಇಲ್ಲ ಮಾತಾಜಿ, ಅರ್ಥ ಆಗುದಿಲ್ಲ. ನೀವು ಮಾತಾಜಿ ವಿದ್ಯಾ ಕಾಮತ್ ಮಾತಾಜಿ ಓದ್ಲಿಲ್ಲ. ಮಾತಾಜಿ ವಿದ್ಯಾ ಕಾಮತ್ ಮಾತಾಜಿಗೆ ಚಾನ್ಸ್ ಕೊಡಿ. ನಿಯಂತ್ರಿಸಲು ಪ್ರಯತ್ನಿಸಿದನು. ಅಲ್ಪ ಧನುಷ್ ಅವರನ್ನು ಮ್ಯೂಟ್ ಮಾಡಿ ಮಾತಾಜಿ. ಪ್ರವೀಣ ಮಾತಾಜಿ ಅವರನ್ನು ಮ್ಯೂಟ್ ಮಾಡಿ. ವಿದ್ಯಾ ಅವರು ಓದಿ. ವಿದ್ಯಾ ಕಾಮತ್ ಒಂದು ನಿಮಿಷ ಮಾತಾಜಿ, ಒಂದು ನಿಮಿಷ ಅವರನ್ನು ಮ್ಯೂಟ್ ಮಾಡಿ. ದಂತವಕ್ರನು ಬಲವಾದ ಹೊಡೆತವನ್ನು ಎದೆ ಹೋದ್ರಪ್ಪ ಇವ್ರು. ಮ್ಯೂಟ್ ಆಗಲ್ಲ ಮಾತಾಜಿ ಅವರು. ಅಲ್ಲ ನಾವೇ ಮಾಡುವ. ಮಾತಾಜಿ ನೀವು ಓದುದು ಕೇಳುದಿಲ್ಲ. ಸಾರಿ ಮಾತಾಜಿ, ನಾಳ್ದು ನೋಡೋಣ. ನೀವು ಓದುದು ಕೇಳುದಿಲ್ಲ, ಮ್ಯೂಟ್ ಮಾಡ್ಕೊಳ್ಳಿ. ವಿದ್ಯಾ ಕಾಮತ್ ಮಾತಾಜಿ ಓದಿ. ನೀವು ಓದಿದ್ದು ಒಂದು ಚೂರು ಕೇಳುದಿಲ್ಲ, ಕಟ್ ಕಟ್ ಆಗ್ತದೆ. ಹರೇ ಕೃಷ್ಣ ಮಾತಾಜಿ. ಆನೆ ಮಾವುತನು ತನ್ನ ವಿದ್ಯಾ ಕಾಮತ್ ಮಾತಾಜಿ ಓದಿ. ಆನೆಯು ಮಾವುತನ್ನು ತನ್ನ ಅಂಕುಶದಿಂದ ತಿಳಿದು ಅದನ್ನು ನಿಯಂತ್ರಿಸುವ ಓದಿದ್ದು ಕೇಳುದಿಲ್ಲ ಮಾತಾಜಿ. ನೀವು ಓದಿ ಮಾತಾಜಿ, ನೀವು ಓದಿ. ಆನೆಯ ಮಾವುತನು ತನ್ನ ಅಂಕುಶದಿಂದ ತಿಳಿದು ಅದನ್ನು ನಿಯಂತ್ರಿಸುವಂತೆ ವಕ್ರನು ತನ್ನ ಬಲವಾದ ಮಾತುಗಳಿಂದ ಕೃಷ್ಣನನ್ನು ನಿಯಂತ್ರಿಸಲು ಪ್ರಯತ್ನಿಸಿದನು. ತನ್ನ ನಿಂದನೆಯ ಮಾತುಗಳನ್ನು ಮುಗಿಸಿ ಅವನು ತನ್ನ ಗದೆಯಿಂದ ಕೃಷ್ಣನ ತಲೆಗೆ ಪೆಟ್ಟು ಕೊಟ್ಟು ಸಿಂಹದಂತೆ ಗರ್ಜಿಸಿದನು. ದಂತವಕ್ರನು ಬಲವಾದ ಹೊಡೆತವನ್ನು ಹೊಡೆದರೂ ಕೃಷ್ಣನು ಒಂದು ಅಂಗಲವೂ ಕದಲಲಿಲ್ಲ. ಅವನಿಗೆ ನೋವು ಆಗಲಿಲ್ಲ. ಕೌಮೋದಕಿ ಎದೆಯನ್ನು ತೆಗೆದುಕೊಂಡು ಬಹು ಕೌಲುಷದಿಂದ ಚಲಿಸಿ ಕೃಷ್ಣನು ದಂತವಕ್ರನ ಎದೆಗೆ ಎಂಥ ಪೆಟ್ಟನ್ನು ಕೊಟ್ಟನೆಂದರೆ ದಂತವಕ್ರನ ಹೃದಯವು ಎರಡಾಗಿ ಒಡೆಯಿತು. ಇದರ ಪರಿಣಾಮವಾಗಿ ದಂತವಕ್ರನು ರಕ್ತವನ್ನು ಕಾರಿಕೊಂಡನು. ಅವನ ಕೂದಲು ಕೆದರಿತು ಮತ್ತು ಅವನು ಕೈಕಾಲುಗಳನ್ನು ಅಗಲಿಸಿಕೊಂಡು ನೆಲಕ್ಕೆ ಬಿದ್ದನು. ಕೆಲವೇ ನಿಮಿಷಗಳಲ್ಲಿ ಉಳಿದಿದ್ದುದು ನೆಲದ ಮೇಲೆ ದಂತವಕ್ರನ ಹೆಣವೊಂದೇ. ಶಿಶುಪಾಲನ ಸಾವಿನ ಸಮಯದಲ್ಲಾದಂತೆ ಅಲ್ಲಿದ್ದ ಎಲ್ಲರ ಎದುರಿಗೆ ಆಧ್ಯಾತ್ಮಿಕ ಪ್ರಕಾಶದ ಒಂದು ಸಣ್ಣ ಕಣವು ರಾಕ್ಷಸನ ದೇಹದಿಂದ ಹೊರಕ್ಕೆ ಬಂದು ಆಶ್ಚರ್ಯಕರವಾದ ರೀತಿಯಲ್ಲಿ ಕೃಷ್ಣನ ದೇಹದಲ್ಲಿ ಲೀನವಾಯಿತು. ದಂತವಕ್ರನಿಗೆ ವಿದೂರತ ಎಂಬ ಸೋದರನಿದ್ದನು. ದಂತವಕ್ರನ ಸಾವಿನಿಂದ ಅವನಿಗೆ ತಡೆಯಲಾರದಷ್ಟು ದುಃಖವಾಯಿತು. ದುಃಖ ಮತ್ತು ಕೋಪಗಳಿಂದ ವಿದೂರತನು ಭಾರವಾದ ಉಸಿರು ಬಿಡುತ್ತಿದ್ದನು. ತನ್ನ ಸೋದರನ ಸಾವಿಗೆ ಛಲ ತೀರಿಸಿಕೊಳ್ಳಲು ಕೈಯಲ್ಲಿ ಕತ್ತಿಯನ್ನು ಗಿರಾಣಿಯನ್ನು ಹಿಡಿದು ಕೃಷ್ಣನ ಮುಂದೆ ಕಾಣಿಸಿಕೊಂಡನು. ತನ್ನ ಕತ್ತಿಯಿಂದ ಹೊಡೆಯಲು ಅವಕಾಶಕ್ಕಾಗಿ ವಿದೂರತನು ಕಾಯುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಂಡು ಕೃಷ್ಣನು ಕತ್ತಿಯಂತೆ ಹರಿತವಾಗಿದ್ದ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದನು. ತಡಮಾಡದೆ ಕಿರೀಟ, ಕಿವಿಯ ಆಭರಣಗಳು ಧರಿಸಿದ ವಿದೂರತನ ತಲೆಯನ್ನು ಕತ್ತರಿಸಿದನು. ಹರೇ ಕೃಷ್ಣ ಮಾತಾಜಿ. ಉಷಾ ಭಟ್ ಮಾತಾಜಿ ಓದಿ. ಮಾತಾಜಿ ನಾನು ಓದ್ಲ? ಉಮಾದೇವಿ ಓದಿ ಓದಿ. ಹೀಗೆ ಶಾಲುನನ್ನು ಕೊಂದ ಅವನ ಅಸಾಧಾರಣ ವಿಮಾನವನ್ನು ನಾಶ ಮಾಡಿ ಅನಂತರ ದಂತವಕ್ರ ಮತ್ತು ವಿದೂರತನನ್ನು
ಕೊಂದು ಕೃಷ್ಣನು ದ್ವಾರಕಾನಗರವನ್ನು ಪ್ರವೇಶಿಸಿದನು. ಕೃಷ್ಣನು ವಿನ ಬೇರೆ ಯಾರಿಗೂ ಈ ಮಹಾವೀರನನ್ನು ಕೊಲ್ಲಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಸ್ವರ್ಗಲೋಕದ ದೇವತೆಗಳು, ಭೂಲೋಕದ ಮನುಷ್ಯರು ಅವರ ಈ ಮಹಿಮೆಗಳನ್ನು ಹೊಗಳಿದರು. ಮಹರ್ಷಿಗಳು, ವಿರಕ್ತರು, ಸಿದ್ಧ ಮತ್ತು ಗಂಧರ್ವಲೋಕದ ನಿವಾಸಿಗಳು, ವಿದ್ಯಾಧರು, ವಾಸುಕಿ ಮತ್ತು ಮಹಾನಾಗರು, ಅಪ್ಸರೆಯರು, ಪಿತೃಲೋಕದ ನಿವಾಸಿಗಳು, ಯಕ್ಷರು, ಕಿನ್ನರು, ಚಾಣರು ಎಲ್ಲರೂ ಅವನ ಮೇಲೆ ಪುಷ್ಪವೃಷ್ಟಿ ಮಾಡಿ ಅವನ ವಿಜಯದ ಗೀತೆಯನ್ನು ಸಂಭ್ರಮದಿಂದ ಹಾಡಿದರು. ಇಡೀ ನಗರವನ್ನು ಹಬ್ಬದಂತೆ ಸಿಂಗರಿಸಿ ದ್ವಾರಕೆಯ ಜನರೆಲ್ಲ ಉತ್ತಮನನ್ನು ಉತ್ಸಾಹವನ್ನು ಮಾಡಿದರು. ಸಾರಿ ಮಾತಾಜಿ. ಕೃಷ್ಣ ನಗರದಲ್ಲಿ ಹೋದಾಗ ವೃಷ್ಣ ವಂಶದ ಜನ ಮತ್ತು ಯಾದವ ವಂಶದ ವೀರರು ಎಲ್ಲೋಯ್ತು ಮಾತಾಜಿ ಬಹು ಗೌರವದಿಂದ ಅವನ ಹಿಂದೆ ನಡೆದರು. ಇವು ಕೃಷ್ಣನ ಅಲೋಕ ಲೀಲೆಗಳಲ್ಲಿ ಕೆಲವು. ಅವನು ಎಲ್ಲಾ ನಿಗೂಢ ಶಕ್ತಿಯ ಒಡೆಯ, ಎಲ್ಲ ಬ್ರಹ್ಮಾಂಡಗಳ ಪ್ರಭು. ಪ್ರಾಣಿಗಳಲ್ಲಿ ಕೆಲವೊಮ್ಮೆ ಕೃಷ್ಣನ ಸೋತನೆಂದು ಭಾವಿಸುತ್ತಾರೆ. ಆದರೆ ವಾಸ್ತವವಾಗಿ ಅವನು ದೇವೋತ್ತಮ ಪರಮ ಪುರುಷ. ಅವನನ್ನು ಯಾರು ಸೋಲಿಸಲಾರರು. ಅವರು ಸದಾ ಎಲ್ಲರ ಮೇಲೆಯೂ ವಿಜಯವನ್ನು ಸಾಧಿಸುತ್ತಾನೆ. ಅವನೊಬ್ಬನೇ ಭಗವಂತನು. ಉಳಿದವರೆಲ್ಲ ಅವನಿಗೆ ಅಧೀನರಾದ ಸೇವಕರು. ಒಮ್ಮೆ ಬಲರಾಮನಿಗೆ ಕುರುವಂಶದ 2 ಪರಸ್ಪರ ವಿರೋಧ ಪಕ್ಷಗಳ ನಡುವೆ ಯುದ್ಧ ಅನಿವಾರ್ಯ ಏರ್ಪಾಡಾಗುತ್ತದೆ ಎಂದು ತಿಳಿದು ಬಂದಿತು. ಒಂದು ಪಕ್ಷ ದುರ್ಯೋಧನ ನಾಯಕ, ಇನ್ನೊಂದು ಹರೇ ಕೃಷ್ಣ ಮಾತಾಜಿ. ಇನ್ನೊಬ್ರು ಓದ್ಲಿ ಮಾತಾಜಿ, ಇನ್ನೊಬ್ಬರಿಗೆ ಚಾನ್ಸ್ ಕೊಡೋಣ. ಓದ್ಲಾ ಮಾತಾಜಿ? ಓದಿ ಲಲಿತಾ ಮಾತಾಜಿ ಓದಿ. ಒಂದು ಪಕ್ಷಕ್ಕೆ ದುರ್ಯೋಧನನು ನಾಯಕ, ಇನ್ನೊಂದು ಪಕ್ಷಕ್ಕೆ ಪಾಂಡವರು ನಾಯಕರು. ಅವನಿಗೆ ಇದು ಇಷ್ಟವಾಗಲಿಲ್ಲ ಮತ್ತು ಅವನು ಯುದ್ಧವನ್ನು ನಿಲ್ಲಿಸಲು ಮಧ್ಯಸ್ಥಿಕೆ ಮಾಡಲು ಪ್ರಯತ್ನಿಸಿದ. ಆದರೆ ಅದು ಅಸಂಭವ ಎಂದು ತಿಳಿದು ಮತ್ತು ಯಾವ ಪಕ್ಷಕ್ಕಾಗಿಯೂ ತಾನು ಹೋರಾಡಲು ಬಯಸದೆ ತೀರ್ಥಯಾತ್ರೆ ಮಾಡುವುದಾಗಿ ಕಾರಣವನ್ನು ಹೇಳಿ ದ್ವಾರಕಾ ನಗರವನ್ನು ಬಿಟ್ಟು ಮೊದಲು ಅವನ ಪ್ರಭಾಸ ಕ್ಷೇತ್ರ ಎನ್ನುವ ಯಾತ್ರಾ ಸ್ಥಳಕ್ಕೆ ಹೋದನು. ಅಲ್ಲಿ ಸ್ನಾನ ಮಾಡಿ ಅಲ್ಲಿನ ಬ್ರಾಹ್ಮಣರನ್ನು ತೃಪ್ತಿಪಡಿಸಿ ವೈದಿಕ ವಿಧಿಗಳಿಗೆ ಅನುಗುಣವಾಗಿ ದೇವತೆಗಳು, ಪಿತೃಗಳು, ಮಹಾ ಋಷಿಗಳು ಮತ್ತು ಒಟ್ಟಿನಲ್ಲಿ ಎಲ್ಲಾ ಜನರಿಗೆ ತರ್ಪಣವನ್ನು ನೀಡಿದನು. ವೈದಿಕ ಪದ್ಧತಿಯಲ್ಲಿ ಯಾತ್ರಾ ಸ್ಥಳಗಳಿಗೆ ಹೋಗುವ ರೀತಿ ಇದು. ಇದರ ನಂತರ ಗೌರವಾನ್ವಿತ ಬ್ರಾಹ್ಮಣರೊಂದಿಗೆ ಅವನು ಸರಸ್ವತಿ ನದಿಯ ತೀರದಲ್ಲಿದ್ದ ಹಲವು ಸ್ಥಳಗಳಿಗೆ ಭೇಟಿ ಕೊಡಲು ನಿರ್ಧರಿಸಿದನು. ಪೃಥೋದಕ, ಬಿಂದುಸರ, ತ್ರಿತಕೂಪ, ಸುದರ್ಶನ ತೀರ್ಥ, ವಿಶಾಲ ತೀರ್ಥ, ಬ್ರಹ್ಮತೀರ್ಥ ಮತ್ತು ಚಕ್ರತೀರ್ಥದಂತಹ ಸ್ಥಳಗಳಿಗೆ ಭೇಟಿ ಕೊಟ್ಟನು. ಸರಸ್ವತಿ ನದಿಯ ಪೂರ್ವ ತೀರದ ಎಲ್ಲ ಪುಣ್ಯಕ್ಷೇತ್ರಗಳಿಗೂ ಹೋದನು. ಇದಾದ ನಂತರ ಯಮುನಾ ನದಿ ಮತ್ತು ಗಂಗಾ ನದಿಗಳ ತೀರದಲ್ಲಿರುವ ಪ್ರಮುಖ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಟ್ಟನು. ಹೀಗೆ ಅವನು ಪ್ರವಾಸ ಮಾಡುತ್ತಾ ನೈಮಿಷಾರಣ್ಯ ಎನ್ನುವ ಪುಣ್ಯಕ್ಷೇತ್ರಕ್ಕೆ ಬಂದನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ದಂತವಕ್ರ, ವಿದೂರಥ ಮತ್ತು ರೋಮಹರ್ಷಣರ ಸಂಹಾರ. ಶಿಶುಪಾಲ, ಸಲ್ವ ಮತ್ತು ಪೌಂಡ್ರನ ಸಾವಿನ ನಂತರ ದಂತವಕ್ರನೆಂಬ ಮೂರ್ಖ ರಾಕ್ಷಸ ದೊರೆ ಅವನು ತನ್ನ ಸ್ನೇಹಿತ ಸಲ್ವ ಅವನ ಸಾವಿಗೆ ಈಗ ಮುಯಿ ತೀರಿಸಿಕೊಳ್ಳಲಿಕ್ಕೆ ಕೃಷ್ಣನನ್ನು ಕೊಲ್ಲಲಿಕ್ಕೆ ಬಯಸ್ತಾನೆ. ಈಗ ಅವನ ಮನಸ್ಸು ಎಷ್ಟು ಅಲ್ಲೋಲ ಕಲ್ಲೋಲ ಆಯಿತು. ಶಸ್ತ್ರಾಸ್ತ್ರಗಳು ಇಲ್ಲದೆಯೇ, ರಥವು ಸಹ ಇಲ್ಲದೆ ತಾನೇ ರಣಭೂಮಿಗೆ ಬರ್ತಾನೆ. ಅವನ ಒಂದೇ ಆಯುಧವೆಂದ್ರೆ ಬೆಂಕಿ ಉಂಡೆಯಾಗಿದ್ದ ಅವನ ಕೋಪ. ಅವನ ಕೈಯಲ್ಲಿ ಒಂದು ಗದೆ ಮಾತ್ರ ಇತ್ತು. ಅದು ಎಷ್ಟು ಬಲಶಾಲಿ ಎಂದು ಅವನು ನಡೆದಾಗ ಭೂಮಿಯೇ ನಡುಗುವುದು ಅಂತ ಅನುಭವಕ್ಕೆ ಎಲ್ಲರಿಗೆ ಬರ್ತದೆ. ಈಗ ಬಹುದೊಡ್ಡ ವೀರನಂತೆ ಅವನು ಬರುತ್ತಿರುವುದನ್ನು ನೋಡಿ ಕೃಷ್ಣ ಕೂಡಲೇ ತನ್ನ ರಥದಿಂದ ಕೆಳಗೆ ಇಳಿತಾನೆ. ಏಕೆಂದ್ರೆ ಯುದ್ಧ ನೀತಿಯಂತೆ ಯುದ್ಧದ ಸಮಾನರ ನಡುವೆ ಯುದ್ಧ ನಡೀಬೇಕು. ದಂತವಕ್ರ ಏಕಾಂಗಿಯಾಗಿದ್ದ ಮತ್ತು ಗದೆಯೊಂದಿಗೆ ಅವನ ಶಸ್ತ್ರ ಅಂತ ತಿಳಿದಾಗ ಕೃಷ್ಣನು ಹಾಗೆಯೇ ಅವನನ್ನು ಎದುರಿಸಿ ತನ್ನ ಕೈಯಲ್ಲಿ ಒಂದು ಗದೆಯನ್ನು ತೆಗೆದುಕೊಂಡು ಹೋರಾಟಕ್ಕೆ ಸಿದ್ಧನಾಗ್ತಾನೆ. ಕೃಷ್ಣನ ಆ ದಂತವಕ್ರನ ಮುಂದೆ ಕಾಣಿಸಿಕೊಂಡಾಗ ಕೃಷ್ಣ ಸಮುದ್ರ ತೀರ
ಹೀಗೆ ದೊಡ್ಡ ರಭಸದ ಅಲೆಗಳನ್ನು ತಡೆಯುವಂತೆ ಕೃಷ್ಣ ರಭಸದಿಂದ ಬರುತ್ತಿದ್ದ ದಂತವಕ್ರನನ್ನು ತಡೀತಾನೆ. ಆ ಹೊತ್ತಿನಲ್ಲಿ ಕಾರುಷ ರಾಜ್ಯದ ದೊರೆಯಾದ ದಂತವಕ್ರ ತನ್ನ ಗದೆಯನ್ನು ಹಿಡಿದು ದೃಢವಾಗಿ ನಿಲ್ತಾನೆ. ಕೃಷ್ಣನಿಗೆ ಹೀಗೆ ಹೇಳ್ತಾನೆ, ಕೃಷ್ಣ, ನಾವು ಮುಖಾಮುಖಿಯಾಗಿ ಇರುವುದು ಬಹು ಸಂತೋಷದ ಮತ್ತು ಸುಯೋಗದ ಅವಕಾಶ. ಏನೇ ಆಗ್ಲಿ, ನೀನು ನನ್ನ ನಿರಂತರ ನಂಟ. ನಾನು ನಿನ್ನನ್ನು ಹೇಗೆ ಕೊಲ್ಲಬಾರದು? ಆದರೆ ದುರಾದೃಷ್ಟದಿಂದ ನನ್ನ ಸ್ನೇಹಿತ ಸಲ್ವ, ಅವನನ್ನು ಕೊಂದು ನೀನು ನನ್ನ ದೊಡ್ಡ ತಪ್ಪನ್ನು ಮಾಡಿದೀಯಾ. ಅಲ್ಲದೆ ನನ್ನ ಸ್ನೇಹಿತನನ್ನು ಕೊಂದು ನಿನಗೆ ತೃಪ್ತಿ ಇಲ್ಲ. ನೀನು ನನ್ನನ್ನು ಈಗ ಕೊಲ್ಲಲು ಬಯಸ್ತಾ ಇದ್ದೀಯಾ ಅಂತ ನನ್ಗೆ ಗೊತ್ತು. ಆದ್ರೆ ನಿನ್ನ ಸಂಕಲ್ಪದ ಕಾರಣದಿಂದ ನನ್ನ ಗದೆಯಿಂದ ನಿನ್ನನ್ನು ಈಗ ಚೂರು ಚೂರು ಮಾಡ್ತೇನೆ, ಕೊಲ್ಬೇಕು. ಕೃಷ್ಣ, ಈಗ ನೀನು ನನ್ನ ನಂಟನಾದ್ರೂ ನೀನು ಮೂರ್ಖ. ನೀನು ನಮ್ಮ ಅತ್ಯಂತ ದೊಡ್ಡ ಶತ್ರು ಆಗಿದ್ಯಾ. ಆದುದರಿಂದ ತನ್ನ ದೇಹದ ಮೇಲಿನ ಕುರುವನ್ನು ಮನುಷ್ಯನು ಶಸ್ತ್ರಚಿಕಿತ್ಸೆಯಿಂದ ತೆಗೆದುಹಾಕುವಂತೆ ನಾನು ಈಗ ನಿನ್ನನ್ನು ಕೊಲ್ಲಬೇಕು. ನಾನು ಯಾವಾಗಲೂ ನನ್ನ ಸ್ನೇಹಿತರಿಗೆ ಕೃತಜ್ಞನಾಗಬೇಕು. ಆದ್ದರಿಂದ ಗೆಳೆಯ ಸಲ್ವನಿಗೆ ನಾನು ಬಹು ಕೃತಜ್ಞ. ನಿನ್ನನ್ನು ಕೊಂದ್ರೆ ಮಾತ್ರ ನಾನು ಅವನ ಋಣವನ್ನು ತೀರಿಸಬಲ್ಲೆ. ಆನೆಯ ಮಾವುತನ್ನು ತನ್ನ ಅಂಕುಶದಿಂದ ತಿವಿದು ಅದನ್ನು ನಿಯಂತ್ರಿಸುವಂತೆ ದಂತವಕ್ರನು ತನ್ನ ಬಲವಾದ ಮಾತುಗಳಿಂದ ಕೃಷ್ಣನನ್ನು ನಿಯಂತ್ರಿಸಲು ಪ್ರಯತ್ನಿಸ್ತಾನೆ. ತನ್ನ ನಿಂದನೆಯ ಮಾತುಗಳನ್ನು ಮುಗಿಸಿದ ನಂತರ ಅವನು ತನ್ನ ಗದೆಯಿಂದ ಕೃಷ್ಣನ ತಲೆಗೆ ಪೆಟ್ಟು ಕೊಟ್ಟು ಸಿಂಹದಂತೆ ಗರ್ಜಿಸ್ತಾನೆ. ದಂತವಕ್ರನು ಬಲವಾದ ಹೊಡೆತವನ್ನು ಹೊಡೆದರೂ ಕೃಷ್ಣನು ಒಂದು ಅಂಗುಲ ಕೂಡ ಅವನು ಕದಲುವುದಿಲ್ಲ. ಅವನಿಗೆ ನೋವು ಕೂಡ ಆಗಲಿಲ್ಲ. ಮೋದಕಿ ಎಂಬ ಗದೆಯನ್ನು ತೆಗೆದುಕೊಂಡು ಬಹು ಕೌಶಲ್ಯದಿಂದ ಚಲಿಸಿ ಕೃಷ್ಣನು ದಂತವಕ್ರನ ಆ ಎದೆಗೆ ಎಂತಹ ಪೆಟ್ಟು ಕೊಟ್ಟ ಅಂತ ಹೇಳಿದ್ರೆ, ದಂತವಕ್ರನ ಹೃದಯ ಎರಡಾಗಿ ಒಡೆಯುತ್ತದೆ. ದಂತವಕ್ರ ರಕ್ತವನ್ನು ಕಾರಿಕೊಳ್ತಾನೆ. ಅವನ ಕೂದಲು ಕೆದರಿತು. ಅವನು ಕೈಕಾಲುಗಳನ್ನು ಅಗಲಿಸಿಕೊಂಡು ನೆಲಕ್ಕೆ ಬೀಳ್ತಾನೆ. ಕೆಲವೇ ನಿಮಿಷಗಳಲ್ಲಿ ಉಳಿದಿದ್ದುದು ನೆಲದ ಮೇಲೆ ದಂತವಕ್ರನ ಹೆಣ ಒಂದು. ಶಿಶುಪಾಲಿನ ಸಾವಿನ ಸಮಯದಲ್ಲಾದಂತೆ ಅಲ್ಲಿದ್ದ ಎಲ್ಲರ ಎದುರಿಗೆ ಆಧ್ಯಾತ್ಮಿಕ ಪ್ರಕಾಶದ ಒಂದು ಸಣ್ಣ ಕಣ ಅದು ರಾಕ್ಷಸನ ದೇಹದಿಂದ ಹೊರಗೆ ಬಂದು ಆಶ್ಚರ್ಯಕರವಾದ ರೀತಿಯಲ್ಲಿ ಕೃಷ್ಣನ ದೇಹದಲ್ಲಿ ಲೀನವಾಯಿತು. ದಂತವಕ್ರನಿಗೆ ವಿದುರಥ ಎಂಬ ಒಬ್ಬ ಸೋದರ ಇರ್ತಾನೆ. ದಂತವಕ್ರನ ಸಾವಿನಿಂದ ಅವನಿಗೆ ತಡೆಯಲಾರದಷ್ಟು ದುಃಖ ಆಗ್ತದೆ. ದುಃಖ ಮತ್ತೆ ಕೋಪಗಳಿಂದ ವಿದುರಥ ಭಾರವಾಗಿ ಉಸಿರು ಬಿಡ್ತಿದ್ದ. ತನ್ನ ಸೋದರನ ಸಾವಿಗೆ ಛಲ ತೀರಿಸಿಕೊಳ್ಬೇಕಂತ ಕೈಯಲ್ಲಿ ಕತ್ತಿಯನ್ನು ಗುರಾಣಿಯನ್ನು ಹಿಡಿದು ಕೃಷ್ಣನ ಮುಂದೆ ಕಾಣಿಸಿಕೊಳ್ತಾನೆ. ತನ್ನ ಕತ್ತಿಯಿಂದ ಹೊಡೆಯಲು ಅವಕಾಶಕ್ಕಾಗಿ ವಿದುರಥ ಕಾಯ್ತಾ ಇದ್ದಾನೆ. ಅದು ಅರ್ಥ ಮಾಡಿಕೊಂಡ ಕೃಷ್ಣ ಅವನು ಕೂಡ ಕತ್ತಿಯಿಂದ ಹರಿತವಾದ ಸುದರ್ಶನ ಚಕ್ರವನ್ನು ಪ್ರಯೋಗಿಸ್ತಾನೆ. ಕತ್ತಿಯಂತೆ ಹರಿತವಾಗಿರುವಂತಹ ಸುದರ್ಶನ ಚಕ್ರ. ಅವನು ತಡ ಮಾಡದೆ ಕಿರೀಟ, ಕಿವಿಯ ಆಭರಣಗಳನ್ನು ಧರಿಸಿದ ವಿದುರಥನ ತಲೆಯನ್ನು ಕತ್ತರಿಸಿ ಹಾಕ್ತಾನೆ. ಹೀಗೆ ಶಾಲ್ವನನ್ನು ಕೊಂದು ಅವನ ಅಸಾಧಾರಣ ವಿಮಾನವನ್ನು ನಾಶ ಮಾಡಿ ಆನಂತರ ದಂತವಕ್ರ ಮತ್ತೆ ವಿದುರಥನನ್ನು ಕೊಂದು ಕೃಷ್ಣನು ದ್ವಾರಕ ನಗರವನ್ನು ಪ್ರವೇಶಿಸ್ತಾನೆ. ಈ ಕೃಷ್ಣನ ವಿನಃ ಬೇರೆ ಯಾರಿಗೂ ಈ ಮಹಾವೀರರನ್ನೆಲ್ಲ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸ್ವರ್ಗಲೋಕದ ದೇವತೆಗಳು, ಭೂಲೋಕದ ಮನುಷ್ಯರು ಅವನ ಮಹಿಮೆಯನ್ನು ಹೊಗಳ್ತಾರೆ. ಮಹಾಋಷಿಗಳು, ವಿರಕ್ತರು, ಸಿದ್ಧರು, ಗಂಧರ್ವ ಲೋಕದ ನಿವಾಸಿಗಳು, ವಿದ್ಯಾಧರರು, ವಾಸುಕಿ, ನಾಗರು, ಅಪ್ಸರೆಯರು, ಪಿತೃಲೋಕದ ನಿವಾಸಿಗಳು, ಯಕ್ಷರು, ಕಿನ್ನರರು, ಚಾರಣರು, ಹೀಗೆ ಎಲ್ಲರೂ ಕೂಡ ಅವನ ಮೇಲೆ ಪುಷ್ಪವೃಷ್ಟಿಯನ್ನು ಹಾಕ್ತಾರೆ. ಆಮೇಲೆ ವಿಜಯದ ಗೀತೆಗಳನ್ನೆಲ್ಲ ಸಂಭ್ರಮದಿಂದ ಹಾಡ್ತಾರೆ. ಇಡೀ ನಗರ ಹಬ್ಬದಂತೆ ಸಿಂಗರಿಸಿ ದ್ವಾರಕೆಯ ಜನರೆಲ್ಲ ಉತ್ಸಾಹವನ್ನು ಮಾಡ್ತಾರೆ. ಕೃಷ್ಣನು ನಗರದಲ್ಲಿ ಹೋದಾಗ ವೃಷ್ಣಿವಂಶದ ಜನ ಮತ್ತು ಯದುವಂಶದ ವೀರರು ಬಹು ಗೌರವದಿಂದ ಅವನ ಹಿಂದೆ ನಡೀತಾರೆ. ಇದು ಕೃಷ್ಣನ ಅಲೌಕಿಕ ಲೀಲೆಗಳಲ್ಲಿ ಇಂತಹವುದು ಕೆಲವು. ಅವನು ಎಲ್ಲಾ ನಿಗೂಢ ಶಕ್ತಿಯ ಒಡೆಯ, ಎಲ್ಲಾ ಬ್ರಹ್ಮಾಂಡಗಳ ಪ್ರಭು. ಪ್ರಾಣಿಗಳಂತೆ ಬುದ್ಧಿಹೀನರಾದ ಕೆಲವೊಮ್ಮೆ ಕೃಷ್ಣನು ಸೋತನಂತ ಹೇಳಿ ಭಾವಿಸ್ತಾರೆ. ಆದ್ರೆ ವಾಸ್ತವಿಕವಾಗಿ ಅವನು ದೇವೋತ್ತಮ ಪರಮಪುರುಷ.
ಅವನನ್ನು ಯಾರು ಕೂಡ ಸೋಲಿಸ್ಲಿಕ್ಕೆ ಆಗುವುದಿಲ್ಲ. ಅವನು ಸದಾ ಎಲ್ಲರ ಮೇಲೆಯೂ ವಿಜಯವನ್ನು ಸಾಧಿಸ್ತಾನೆ. ಅವನೊಬ್ಬನೇ ಭಗವಂತನು, ಉಳಿದವರೆಲ್ಲ ಅವನಿಗೆ ಅಧೀನರಾದ ಸೇವಕರು. ಒಮ್ಮೆ ಬಲರಾಮನಿಗೆ ಕುರುವಂಶದ 2 ಪರಸ್ಪರ ವಿರೋಧಿ ಪಕ್ಷಗಳ ನಡುವೆ ಯುದ್ಧಕ್ಕೆ ಏರ್ಪಾಡಾಗ್ತದೆ ಅಂತೇಳಿ ತಿಳಿದು ಬರ್ತದೆ. ಒಂದು ಪಕ್ಷಕ್ಕೆ ದುರ್ಯೋಧನನು ನಾಯಕ, ಇನ್ನೊಂದು ಪಕ್ಷಕ್ಕೆ ಪಾಂಡವರು ನಾಯಕರು. ಯುದ್ಧವನ್ನು ನಿಲ್ಲಿಸಲು ಮಧ್ಯಸ್ಥಿಕೆ ಮಾಡುವುದಷ್ಟೇ ತನ್ನ ಕೆಲಸ ಎಂದು ಅವನಿಗೆ ಬೇಸರ ಉಂಟಾಯಿತು. ಯಾವ ಪಕ್ಷಕ್ಕಾಗಿ ತಾನು ಹೋರಾಡಲು ಸಾಧ್ಯವಿಲ್ಲ ಎಂದು ಕಂಡು ಅವನು ತೀರ್ಥಯಾತ್ರೆ ಮಾಡುವುದಕ್ಕೆ ಕಾರಣವನ್ನು ಹೇಳಿ ದ್ವಾರಕ ನಗರವನ್ನು ಬಿಟ್ಟು ಮೊದಲು ಅವನು ಪ್ರಭಾಸ ಕ್ಷೇತ್ರ ಎನ್ನುವ ಯಾತ್ರಾ ಸ್ಥಳಕ್ಕೆ ಹೋಗ್ತಾನೆ. ಅಲ್ಲಿ ಸ್ನಾನ ಮಾಡಿ ಅಲ್ಲಿನ ಬ್ರಾಹ್ಮಣರನ್ನು ತೃಪ್ತಿಪಡಿಸಿ ವೈದಿಕ ವಿಧಿಗಳಿಗೆ ಅನುಗುಣವಾಗಿ ದೇವತೆಗಳು, ಪಿತೃಗಳು ಮತ್ತೆ ಮಹರ್ಷಿಗಳು ಮತ್ತು ಒಟ್ಟಿನಲ್ಲಿ ಎಲ್ಲಾ ಜನರಿಗೆ ಕೂಡ ತರ್ಪಣವನ್ನು ನೀಡ್ತಾನೆ. ವೈದಿಕ ಪದ್ಧತಿಯಲ್ಲಿ ಯಾತ್ರಾ ಸ್ಥಳಗಳಿಗೆ ಹೋಗುವಂತಹ ರೀತಿ ಇದು. ಇದರ ನಂತರ ಗೌರವಾನ್ವಿತ ಬ್ರಾಹ್ಮಣರೊಂದಿಗೆ ಅವನು ಸರಸ್ವತಿ ನದಿಯ ತೀರದಲ್ಲಿ ಇದ್ದ ಹಲವು ಸ್ಥಳಗಳಿಗೆ ಭೇಟಿ ಕೊಡಲು ನಿರ್ಧರಿಸಿದ. ಅಲ್ಲಿ ಪ್ರತುದಕ, ಬಿಂದುಸಾರ, ತ್ರೀಟಕೋಪ, ಸುದರ್ಶನ ತೀರ್ಥ, ವಿಶಾಲ ತೀರ್ಥ, ಬ್ರಹ್ಮತೀರ್ಥ ಮತ್ತು ಚಕ್ರ ತೀರ್ಥದಂತಹ ಸ್ಥಳಗಳಿಗೆ ಭೇಟಿ ಕೊಟ್ಟ. ಸರಸ್ವತಿ ನದಿಯ ಪೂರ್ವ ತೀರದ ಎಲ್ಲಾ ಪುಣ್ಯಕ್ಷೇತ್ರಗಳಿಗೂ ಕೂಡ ಹೋಗ್ತಾನೆ. ಆ ನಂತರ ಯಮುನಾ ನದಿ ಮತ್ತು ಗಂಗಾ ನದಿಯ ತೀರದಲ್ಲಿರುವ ಪ್ರಮುಖ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡ್ತಾನೆ. ಹೀಗೆ ಅವನು ಪ್ರವಾಸ ಮಾಡುತ್ತಾ ಈಗ ನೈಮಿಷಾರಣ್ಯ ಎನ್ನುವ ಆ ಪುಣ್ಯಕ್ಷೇತ್ರಕ್ಕೆ ಬರ್ತಾನೆ. ಇನ್ನು ಒಂದು ಪ್ಯಾರ ಓದ್ಬೋದಾ ಅಂತ ಹೇಳಿ, ಯಾರು ಓದ್ತೀರಿ? ಓದದವರಿದ್ರೆ ಹ್ಯಾಂಡ್ ರೈಸ್ ಮಾಡಿ ಓದಿ. ಮಾತಾಜಿ ಓದ್ಲಾ? ಉಷಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಭುವಿನ ಉದ್ದೇಶವು ಅಲ್ವಾ? ಅಲ್ಲ ಮಾತಾಜಿ, ಪವಿತ್ರ ಕ್ಷೇತ್ರವಾದ ನೈಮಿಷಾರಣ್ಯ. ಇಲ್ಲೇ ಪವಿತ್ರ ಕ್ಷೇತ್ರವಾದ ನೈಮಿಷಾರಣ್ಯವು ಭಾರತದಲ್ಲಿ ಇಂದು ಇದೆ. ಪ್ರಾಚೀನ ಕಾಲದಲ್ಲಿ ಮುಖ್ಯವಾಗಿ ಆಧ್ಯಾತ್ಮಿಕ ಬದುಕು ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಮಹರ್ಷಿಗಳು, ಸಾಧು ಸಂತರು ಇಲ್ಲಿ ಸೇರುತ್ತಿದ್ದರು. ಬಲರಾಮನು ಆ ಸ್ಥಳಕ್ಕೆ ಬಂದಾಗ ಹಲವರು ಮಹಾತ್ಮರ ದೊಡ್ಡ ಸಭೆಯು ಒಂದು ಶ್ರೇಷ್ಠ ಯಜ್ಞವನ್ನು ನಡೆಸುತ್ತಿತ್ತು. ಇಂತಹ ಸಭೆಗಳು ಸಾವಿರಾರು ವರ್ಷಗಳ ಕಾಲ ನಡೆಯುವಂತೆ ಯೋಜನೆ ಮಾಡಲಾಗುತ್ತಿತ್ತು. ಬಲರಾಮನು ಆಗಮಿಸಿದಾಗ ಸಭೆಯಲ್ಲಿದ್ದ ಮಹರ್ಷಿಗಳು, ವಿರಕ್ತರು, ಬ್ರಾಹ್ಮಣರು ಮತ್ತು ವಿದ್ವಾಂಸರು ಎಲ್ಲರೂ ಕೂಡಲೇ ತಮ್ಮ ಪೀಠಗಳಿಂದ ಎದ್ದು ನಿಂತು ಅವನನ್ನು ಬಹು ಗೌರವದಿಂದ ಬರಮಾಡಿಕೊಂಡರು. ಕೆಲವರು ಅವನಿಗೆ ಗೌರವದ ನಮಸ್ಕಾರಗಳನ್ನು ಅರ್ಪಿಸಿದರು. ಹಿರಿಯ ಮಹರ್ಷಿಗಳು ಮತ್ತು ಬ್ರಾಹ್ಮಣರು ಎದ್ದು ನಿಂತು ಅವನಿಗೆ ಆಶೀರ್ವಾದವನ್ನು ಮಾಡಿದರು. ಈ ಉಪಚಾರದ ನಂತರ ಬಲರಾಮನಿಗೆ ಯೋಗ್ಯ ಪೀಠವನ್ನು ಕೊಟ್ಟರು ಮತ್ತು ಪ್ರತಿಯೊಬ್ಬರೂ ಅವನನ್ನು ಪೂಜೆ ಮಾಡಿದರು. ಬಲರಾಮನು ದೇವೋತ್ತಮ ಪರಮಪುರುಷ ಎಂದು ತಿಳಿದಿದ್ದರಿಂದ ಅವನು ಬಂದಾಗ ಎಲ್ಲರೂ ಎದ್ದು ನಿಂತರು. ಶಿಕ್ಷಣ ಅಥವಾ ವಿದ್ವತ್ತು ಎಂದರೆ ದೇವೋತ್ತಮ ಪರಮಪುರುಷನನ್ನು ಅರ್ಥ ಮಾಡಿಕೊಳ್ಳುವುದು. ಆದುದರಿಂದ ಬಲರಾಮನು ಭೂಮಿಯ ಮೇಲೆ ಕ್ಷತ್ರಿಯನಾಗಿ ಆವಿರ್ಭವಿಸಿದರೂ ಎಲ್ಲ ಬ್ರಾಹ್ಮಣರು, ಸಾಧು ಸಂತರು ಎದ್ದು ನಿಂತರು, ಏಕೆಂದರೆ ಬಲರಾಮನು ಯಾರೆಂದು ಅವರಿಗೆ ತಿಳಿದಿತ್ತು. ದುರದೃಷ್ಟದಿಂದ ಪೂಜೆಯನ್ನು ಸ್ವೀಕರಿಸಿ ಪೀಠದಲ್ಲಿ ಕುಳಿತಾಗ ವ್ಯಾಸ ಮಹರ್ಷಿಗಳ ದೇವೋತ್ತಮನ ಸಾಹಿತ್ಯಕ ಅವತಾರ ಶಿಷ್ಯ ರೋಮಹರ್ಷಣನು ಇನ್ನೂ ವ್ಯಾಸಾಸನದ ಮೇಲೆ ಕುಳಿತಿದ್ದುದನ್ನು ಕಂಡನು. ಅವನು ತನ್ನ ಆಸನದಿಂದ ಎದ್ದಿರಲಿಲ್ಲ ಅಥವಾ ಬಲರಾಮನಿಗೆ ಗೌರವವನ್ನು ಸಲ್ಲಿಸಲಿಲ್ಲ. ಅವನು ವ್ಯಾಸಾಸನದ ಮೇಲೆ ಕುಳಿತಿದ್ದುದರಿಂದ ಅವನು ಮೂರ್ಖತನದಿಂದ ತಾನು ಪ್ರಭುವಿಗಿಂತ ಶ್ರೇಷ್ಠನು ಎಂದುಕೊಂಡನು. ಆದುದರಿಂದ ಅವನು ಎದ್ದು ನಿಲ್ಲಲಿಲ್ಲ. ಪೀಠದಿಂದ ಫುಲ್ ಓದ್ಲಾ ಮಾತಾಜಿ? ಓದಿ, ಇದೊಂದು ಸ್ವಲ್ಪ ಓದಿ ಮಾತಾಜಿ, ಮತ್ತೆ ಎಂಡ್ ಮಾಡುವ. ಪೀಠದಿಂದ ಇಳಿಯಲಿಲ್ಲ ಮತ್ತು ಪ್ರಭುವಿಗೆ ನಮಸ್ಕಾರ ಮಾಡಲಿಲ್ಲ. ಬಲರಾಮನು ರೋಮಹರ್ಷಣನ ಚರಿತ್ರೆಯನ್ನು ಕುರಿತು ಯೋಚಿಸಿದನು. ಅವನು ಒಂದು ಸೂತ ಅಥವಾ ಬೆರಕೆಯ ಕುಟುಂಬದಲ್ಲಿ ಹುಟ್ಟಿದವನು. ಅವನ ತಾಯಿ ಬ್ರಾಹ್ಮಣಳು ಮತ್ತು ತಂದೆ ಕ್ಷತ್ರಿಯ.
ರೋಮಹರ್ಷಣನು ಬಲರಾಮನನ್ನು ಕ್ಷತ್ರಿಯನೆಂದೇ ಭಾವಿಸಿದರೂ ಅವನು ಇನ್ನೂ ಉನ್ನತವಾದ ಪೀಠದಲ್ಲಿ ಕುಳಿತಿರಬಾರದಾಗಿತ್ತು. ರೋಮಹರ್ಷಣನು ತನ್ನ ಹುಟ್ಟಿಗೆ ಅನುಗುಣವಾಗಿ ಇನ್ನೂ ಎತ್ತರದ ಪೀಠವನ್ನು ಸ್ವೀಕರಿಸಬಾರದಾಗಿತ್ತು, ಏಕೆಂದರೆ ಅಲ್ಲಿ ಅನೇಕ ಮಂದಿ ಬ್ರಾಹ್ಮಣ ವಿದ್ವಾಂಸರು ಸಾಧು ಸಂತರು ಇದ್ದರು ಎಂದು ಬಲರಾಮನಿಗೆ ತೋರಿತು. ರೋಮಹರ್ಷಣನು ತನ್ನ ಎತ್ತರವಾದ ಪೀಠದಿಂದ ಇಳಿಯಲಿಲ್ಲ ಮಾತ್ರವಲ್ಲ, ಬಲರಾಮನು ಸಭೆಯನ್ನು ಪ್ರವೇಶಿಸಿದಾಗ ಅವನು ನಿಂತುಕೊಂಡು ಗೌರವವನ್ನು ಸೂಚಿಸಲೂ ಇಲ್ಲ. ಇದನ್ನು ಬಲರಾಮನು ಗಮನಿಸಿದನು. ಬಲರಾಮನಿಗೆ ರೋಮಹರ್ಷಣನ ಉದ್ದಟತನವು ಒಪ್ಪಿಗೆಯಾಗಿಲ್ಲ. ಅವನಿಗೆ ಬಹಳ ಸಿಟ್ಟು ಬಂದಿತ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಎಲ್ಲರಿಗೂ ಈ ದಿವಸ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾವು ಇಂದಿನ ತರಗತಿಯನ್ನು ಮುಗಿಸೋಣ. ಎಲ್ಲರ ಅಟೆಂಡೆನ್ಸ್ ಹಾಕಿದ್ದೀರಲ್ಲ? ಪ್ರವೀಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಅಟೆಂಡೆನ್ಸ್ ಹಾಕಿಲ್ಲ ಮಾತಾಜಿ, 1 ಸೆಕೆಂಡ್ ಮಾತಾಜಿ, ಹಾಕ್ಬಿಡ್ತೀವಿ. ಓಕೆ. ಹರೇ ಕೃಷ್ಣ ಮಾತಾಜಿ, ನಾನು ರೆಗ್ಯುಲರ್ ಆಗಿ ಅಟೆಂಡ್ ಆಗ್ತಿಲ್ಲ, ಅದಕ್ಕೆ ಅಟೆಂಡೆನ್ಸ್ ಹಾಕ್ತಾ ಇಲ್ಲ ಮಾತಾಜಿ. ಹಾಕ್ಬೋದು ಮಾತಾಜಿ, ತೊಂದರೆ ಇಲ್ಲ. ಹಾಕ್ಬೋದಾ? ಓಕೆ, ಹಾಕಿ. ಧನ್ಯವಾದಗಳು. ಮಧ್ಯಾಹ್ನ 3 ಗಂಟೆಗೆ ಆತ್ಮ ಸಾಕ್ಷಾತ್ಕಾರ ಪುಸ್ತಕ ಓದುವ ತರಗತಿ ಇದೆ, ಜಾಯಿನ್ ಆಗ್ಬೋದು. ಇದೇ ಲಿಂಕ್. ಹಾಕಿದ್ದಾಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಕೆ. ಲತಾ ಮಾತಾಜಿ ಹಾಕಿದ್ರೆ ಶನಿವಾರ ಶುಕ್ರವಾರ ತನಕ ಇದೆ ಮಾತಾಜಿ. ಸೋಮವಾರದಿಂದ ಶುಕ್ರವಾರ ಮಾತಾಜಿ ಹಾಕಿದ್ದೀನಿ ಮಾತಾಜಿ. ಧನ್ಯವಾದ. ಎಲ್ಲರದು ಅಟೆಂಡೆನ್ಸ್ ಮಾತಾಜಿ ನಾನು ಆಗ್ತಾ ಇಲ್ಲ, ಅದು ಹೆಂಗೋ ಹಾಕಕ್ಕೆ ಗೊತ್ತೈತೆ. ಚಾಟ್ ಬಾಕ್ಸ್ ಹೋಗಿ ಹೆಂಗ್ ಮಾಡೋದು? ಹೌದು, ಹಾಕ್ಲಿಲ್ಲವಾ? ಇಲ್ಲ ಮಾತಾಜಿ, ನಾನು ಹಾಕಿಲ್ಲ ಯಾವಾಗ್ಲೂ. ಮಾತಾಜಿ ಅದು ಪ್ರೆಸ್ ಮಾಡಿ ಮಾತಾಜಿ, ಅಷ್ಟೇ. ಲಿಂಕ್ ಅನ್ನು ಪ್ರೆಸ್ ಮಾಡಿ. ಅದೇ ಲಿಂಕ್ ಮೇಲೆ ನೇಮು ಫೋನ್ ನಂಬರ್ ಬರುತ್ತೆ. ಹೌದು, ಹಾಕಿ ಮಾತಾಜಿ. ಅಲ್ಲಿ ನಂಬರ್ ಬರೋಕೆ ಯಾವ್ದು ಹೊಡಿಬೇಕು ಮಾತಾಜಿ? ನಂಬರ್ ಅನ್ನ ಅಲ್ಲಿ ನಂಬರ್ ಹೇಳಿ, ನಿಮ್ಮ ನಂಬರ್ ಹೇಳಿ. 81 399 80724 80724. ಇವತ್ತು ಹಾಕಿದೆ, ನಾಳೆಯಿಂದ ನೀವು ನೋಡಿ ಒಂದ್ಸಲ ನಿಮ್ಮ ಹೆಸರು ಬರ್ದಲ್ಲಿ ಹೆಸರು ಟೈಪ್ ಹಾಕಿ, ಮತ್ತೆ ಇದನ್ನು ಟೈಪ್ ಮಾಡಿ, ಯಾವುದು ಫೋನ್ ನಂಬರ್ ಟೈಪ್ ಮಾಡಿ. ಮಾತಾಜಿ ದಿನಾಲು ಹೆಸರು ನಂಬರು ಟೈಪ್ ಮಾಡ್ಬೇಕು. ಹೌದು. ಸುಮ್ಮನೆ ಲಿಂಕ್ ಮೇಲೆ ನೋಡಿದ್ರೆ ಅಟೆಂಡೆನ್ಸ್ ಆಗಲ್ಲ ಮಾತಾಜಿ, ಹಂಗಿರ್ಬೇಕಿತ್ತು. ನೋಡಿ, ಅದು ಲಿಂಕ್ ಓಪನ್ ಮಾಡ್ತೇನೆ. ಇಲ್ಲಿ ಉಂಟು ಮಾತಾಜಿ, ಅದು ಕಾಣ್ತದ ಲಿಂಕ್? ಲಿಂಕ್ ಐತೆ ಮಾತಾಜಿ. ಅದೇ ಅಲ್ಲ, ಈಗ ಇದ್ರಲ್ಲಿ ಕಾಣ್ತದ ನಿಮ್ಗೆ? ಅದು ಬ್ಲಾಕ್ ಕಲರ್ ಅಲ್ಲಿ ಬ್ಲಾಕ್ ಬಂದಿಲ್ಲ ಮಾತಾಜಿ. ಇಲ್ಲ ಮಾತಾಜಿ, ಇಲ್ಲ. ಶೇರ್ ಮಾಡ್ಬೇಕು ಮಾತಾಜಿ. ಓಕೆ, ನಾನು ಶೇರ್ ಮಾಡಿ ತೋರಿಸ್ತೇನೆ ನೋಡಿ. ಶೇರ್ ಈಗ ನಾನು ಚಾಟ್ ಬಾಕ್ಸ್ಗೆ ಹೋಗ್ಬೇಕಲ್ಲ. ಈಗ ಬಂತಾ? ಮಾತಾಜಿ ಬಂತು ನೋಡಿ. ಇಲ್ಲಿ ಏನಿದೆ ಏಮ್ ಅಂತ ಹೇಳಿ ಉಂಟಲ್ಲ, ಇಲ್ಲಿ ನೀವು ಕರ್ಸರ್ ತಂದು ಒತ್ತಿಡಿ, ನಿಮ್ಮ ಹೆಸರನ್ನು ಬರೆಯಿರಿ, ಅಂಬಿಕಾ ಅಂತೇಳಿ. ನಂಬರ್ ಬರ್ಲಿಲ್ಲ ಮಾತಾಜಿ ಹೊಡಿಕೆ. ನೋಡಿ, ಹೀಗೆ ಒತ್ತಿದ ಕೂಡ್ಲೆ ನಿಮ್ಮ ನಂಬರ್ ಬರುದು. ನಿಮ್ಮಲ್ಲಿ ಕೀಬೋರ್ಡ್ ಅಲ್ಲಿ ಉಂಟಲ್ಲ, ಅದ್ರಲ್ಲಿ ಕೀಬೋರ್ಡ್ ಬರ್ತದಲ್ಲ. ಬರ್ಲಿಲ್ಲ ಮಾತಾಜಿ. ಅದು ಪ್ರೆಸ್ ಮಾಡಿ, ಪ್ರೆಸ್ ಮಾಡಿದ್ರೆ ಬರ್ತದೆ. ಕ್ಲಿಕ್ ಮಾಡ್ಬೇಕು ಅಲ್ಲಿ. ನೀವು ಕ್ಲಿಕ್ ಮಾಡಿ. ಮೊಬೈಲ್ ಅಲ್ಲಿ ಹೇಗೆ ಬರ್ತದೆ ಮಾತಾಜಿ? ಅದು ಕ್ಲಿಕ್ ಮಾಡ್ಬೇಕು ಮಾತಾಜಿ, ಅವಾಗ ಅದು ಕೀಬೋರ್ಡ್ ಬರ್ತದೆ. ನೋಡಿ, ನಿಮ್ಮ ಇಲ್ಲಿ ಯುವರ್ ಆನ್ಸರ್ ಅಂತ ಹೇಳಿ ಉಂಟಲ್ಲ,
ಅಲ್ಲಿ ನೀವು ಒಂದ್ಸಲ ಹೀಗೆ ಟೈಪ್ ಮಾಡಿದ್ರೆ ಸಾಕು. ಅಲ್ಲಿ ನಿಮ್ಮ ಕೀಬೋರ್ಡ್ ಬರ್ತದೆ ನೋಡಿ, ಕೆಳಗೆ ABCD ಎಲ್ಲ ಬರ್ತದಲ್ಲ, ASDFG ಅಂತೇಳಿ, ಅಲ್ಲಿ ನಿಮ್ಮ ಹೆಸರನ್ನು ಒತ್ತಿದ್ರೆ ಆಯ್ತು. ಹಾ ಸರಿ ಆಯ್ತು ಮಾತಾಜಿ. ಈಗ ಬಂತಾ? ಹಾ ಬಂತು ಮಾತಾಜಿ, ಆಯ್ತು ಮಾತಾಜಿ. ಓಕೆ. ಹಾಗೆ ನಂಬರ್, ಅಲ್ಲೇ ನಂಬರ್ ಒತ್ತಿದ್ರೆ ನಿಮ್ಗೆ ನಂಬರ್ ಬರ್ತದೆ, ನಿಮ್ಮ ಮೊಬೈಲ್ ನಂಬರ್ ಹಾ ಸರಿ ಆಯ್ತು. ಹಾಕಿದ್ರೆ ಆಯ್ತು. ಸುಲಭ ಇದೆ. ನಿಮ್ಗೆಲ್ಲರಿಗೂ ಸುಲಭ ಆಗ್ಬೇಕಂತಲೇ ಈ ರೀತಿದ ಅಟೆಂಡೆನ್ಸ್ ಮಾಡಿಸಿದ್ದೇನೆ. ಅಂಬಿಕಾ ಮಾತಾಜಿ, ನಾಳೆ ಇದು ಆತ್ಮ ಸಾಕ್ಷಾತ್ಕಾರ ಬುಕ್ ಓದ್ಲಿಕ್ಕೆ ಬನ್ನಿ 3 ಗಂಟೆಗೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ, ಏನ್ ಮಾತಾಜಿ? ಮಾತಾಜಿ, ಇದು ಎಷ್ಟು ಪುಟಗಳ ಪುಸ್ತಕ ಮಾತಾಜಿ ಇದು? ಯಾವುದು ಇದು? ಸೆಲ್ಫ್ ರಿಯಲೈಸೇಷನ್, ಆತ್ಮಸಾಕ್ಷಿ. ಅದು 3 ಗಂಟೆಗೆ ಮಾತಾಜಿ, 3ರಿಂದ 4. ಎಷ್ಟು ಪೇಜಸ್ ಇದೆ ಮಾತಾಜಿ ಬುಕ್ ಅಲ್ಲಿ? ಬುಕ್ ಅಲ್ಲ, ಅಲ್ಲಿ ತುಂಬಾ ಇದೆ ಮಾತಾಜಿ, ನೋಡಿ ಇಷ್ಟು ದಪ್ಪ ಉಂಟು. ನನ್ಗೆ ಇವತ್ತಿಂದ ಸ್ಕೂಲ್ ಹಾಲಿಡೇ ಸಿಕ್ತು ಮಾತಾಜಿ. ಹೌದಾ? 8th ವರೆಗೂ ನೀವು ಲಿಂಕ್ ಕಳಿಸ್ತೇನೆ ನಾನು, ನೀವು ಅದ್ರಲ್ಲಿ ಇದು ತರಿಸಿ ಮಾತಾಜಿ, ಒಳ್ಳೇದುಂಟು ಈ ಪುಸ್ತಕ, ತುಂಬಾ ಒಳ್ಳೇದು. ಅದೇ 15 ದಿನ ರಜೆ ಆಗ್ತಾನಂತೆ ಇವತ್ತು. ಇದ್ರ ಒಟ್ಟಿಗೆ ಮತ್ತೆ ಪರಿಪೂರ್ಣ ಜ್ಞಾನ ಅದೆಲ್ಲ ಬರ್ತದೆ ಮಾತಾಜಿ. ಪರಿಪೂರ್ಣ ಪ್ರಶ್ನೆಗಳು, ಪರಿಪೂರ್ಣ ಜ್ಞಾನ ಅದೆಲ್ಲ ಇದ್ರ ಸೆಟ್ ಒಟ್ಟಿಗೆ ಬರ್ತದೆ, ನೀವು ಅದನ್ನ ತರಿಸಿ ಇಟ್ಟುಕೊಳ್ಳಿ. ಮಾತಾಜಿ, ನಾನು ಅದೇ 15 ದಿನ 3 ಗಂಟೆ ಕ್ಲಾಸ್ ಅಟೆಂಡ್ ಮಾಡಕ್ಕಾಗುತ್ತೆ, ರಜೆ ಇದೆ ಸ್ಕೂಲು. ನಾನ್ ಆಯ್ತು, ಟೀಚರ್ ಬನ್ನಿ ಮಾತಾಜಿ. ಮಾತಾಜಿ. ಅದೇ ಬನ್ನಿ. ಟೈಮಿಂಗ್ಸ್ ಏನಾದ್ರು ಚೇಂಜ್ ಸಿಗುತ್ತಾ ಬೇರೆ? ಇಲ್ಲ, ಇದು ಈ 3 ಗಂಟೆದ ಲಿಂಕ್ ಆತ್ಮ ಸಾಕ್ಷಾತ್ಕಾರ ಓದ್ಲಿಕ್ಕೆ. ಮತ್ತೆ ಇನ್ನು ಅದ್ರಲ್ಲಿ ಮತ್ತೆ ನೋಡೋಣ ಏನಾಗ್ತದೆ ಅಂತ ಗೊತ್ತಿಲ್ಲ. ಹೆಚ್ಚಿನ ಅಂಶ ಅದ್ರಲ್ಲಿ ಚೈತನ್ಯ ಚರಿತಾಮೃತ ಸ್ಟಾರ್ಟ್ ಆಗ್ತದೆ ಈಗ ಮಾಡುವ ಕೃಷ್ಣ ಬುಕ್ ಮುಗ್ದ ಮೇಲೆ. ಹಾ ಮಾತಾಜಿ, ಅದಕ್ಕೆ ಅಟೆಂಡ್ ಮಾಡ್ಬೋದು. ಓಕೆ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಎಂಡ್ ಮಾಡ್ತೇನೆ. ಹಾ ಮಾತಾಜಿ.